We'll immediately start. Thank you. ಇದೀಗ ಲೋಕಾರ್ಪಣೆಗೊಳ್ಳಲಿಕ್ಕಿರುವಂತಹ ವಿವೇಕಾನಂದ ಇನ್ಸ್ಟಿಟ್ಯೂಟ್ ಆಫ್ ಫಾರ್ಮಸ್ಯೂಟಿಕಲ್ ಸೈನ್ಸ್ ಇದರ ಉದ್ಘಾಟನಾ ಕಾರ್ಯಕ್ರಮ ಈಗಾಗಲೇ ಮಾನ್ಯ ಆರೋಗ್ಯ ಸಚಿವೆ ಡಾಕ್ಟರ್ ಭಾರತಿ ಪ್ರವೀಣ್ ಪವಾರ್ಜಿ ಅವರಿಂದ ನಡೆದಿದ್ದು, ಇನ್ನೇನು ಅವರು ಸ್ವಲ್ಪವೇ ಕ್ಷಣದಲ್ಲಿ ಎಲ್ಲ ಅತಿಥಿ ಅಭ್ಯಾಗರ ಜೊತೆಗೆ ನಮ್ಮನ್ನು ಈ ವೇದಿಕೆಯಲ್ಲಿ ಸೇರಿಕೊಳ್ಳಿದ್ದಾರೆ.
ದಾಟುತ್ತಾ ಬಂದಿದ್ದು ಇದೀಗ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಹೆಮ್ಮೆಯ ಸಂಸ್ಥೆಯಾಗಿರುವಂತಹ ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಫಾರ್ಮಸ್ಯೂಟಿಕಲ್ ಸೈನ್ಸ್. ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ನಮ್ಮ ಜೊತೆಗೆ ಇರುವಂತಹ ಆನರೇಬಲ್ ಯೂನಿಯನ್ ಮಿನಿಸ್ಟರ್ ಫಾರ್ ಸ್ಟೇಟ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಡಾಕ್ಟರ್ ಭಾರತಿ ಪ್ರವೀಣ್ ಪವಾರ್ಜಿ, ಜೊತೆಗೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿರುವಂತಹ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್, ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ನಮ್ಮ ಜೊತೆಗೆ ಸಿಂಡಿಕೇಟ್ ಸದಸ್ಯರು ರಾಜೀವ್ ಗಾಂಧಿ ಹೆಲ್ತ್ ಸೈನ್ಸಸ್ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸಸ್ ಇದರ ಸದಸ್ಯರಾಗಿರುವಂಥ ಡಾಕ್ಟರ್ ಎಸ್ ರಾಮಚಂದ್ರ ಶೆಟ್ಟಿ, ಅದೇ ರೀತಿ ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಫಾರ್ಮಸ್ಯೂಟಿಕಲ್ ಸೈನ್ಸಸ್ ಇದರ ಅಧ್ಯಕ್ಷರಾಗಿರುವಂಥ ಶ್ರೀ ಗೋಪಿನಾಥ್ ಶೆಟ್ಟಿ ಹಾಗೂ ಸಂಚಾಲಕರಾಗಿರುವಂಥ ಗೋವಿಂದ ಪ್ರಕಾಶ್ ಸಾಯ ಹಾಗೂ ಕಾಲೇಜಿನ ಪ್ರಾಂಶುಪಾಲರಾಗಿರುವಂಥ ಡಾಕ್ಟರ್ ಗುರುರಾಜ್ MP ಅವರು ವೇದಿಕೆಯ ಮುಂಭಾಗದಲ್ಲಿ ಇರುವಂತಹ ಭಾರತ ಮಾತೆ ಹಾಗೂ ಸ್ವಾಮಿ ವಿವೇಕಾನಂದರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಗೈದು ವೇದಿಕೆಯನ್ನು ಅಲಂಕರಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ಳುತ್ತೆ. ಕಾರ್ಯಕ್ರಮವನ್ನು ಧನ್ವಂತರಿ ಶ್ಲೋಕದಿಂದ ಮತ್ತು ಗಣೇಶ ಸ್ತುತಿಯೊಂದಿಗೆ ಪ್ರಾರಂಭ. ಧನ್ವಂತರಿಂ ಆದಿದೇವಂ ಸುರಾಸುರವಂದಿತ ಪಾದಪದ್ಮಂ ಲೋಕೆ ಜರಾರ್ಗ್ಭಯ ಮೃತ್ಯುನಾಶಂ ದಾತಾರಂ ಈಶಂ ವಿವಿಧ ಔಷಧೀನಾ ಗಜವದನ ಬೇಡುವೆ ಗೌರೀತನಯ ಗಜವದನ ಬೇಡುವೆ ಗೌರೀತನಯ ತ್ರಿಜಗವಂದಿದನೆ ಸುಜನೆ ಗಜವದನ ಬೇಡುವೆ ಪಾಶಾಂಕುಶಧರ ಪರಮ ಪವಿತ್ರ ಪಾಶಾಂಕುಶಧರ ಪರಮ ಪವಿತ್ರ ಮೂಷಿಕ ವಾಹನ ಮುನಿಜನ ಪ್ರೇಮ ಗಜವದನ ಬೇಡುವೆ ಗೌರೀತನಯ ತ್ರಿಜಗವಂದಿದನೆ ಸುಜನರ ಪೊರೆವನೇ ಗಜವದನ ಬೇಡುವೆ ಮೋದದಿ ನಿನ್ನಯ ಪಾದವ ತೋರೋ ಸಾಧುವಂದಿತನೇ ಆದರದಿಂದಲಿ ಸರಸಿ ಜನಾಭ ಶ್ರೀ ಪುರಂದರ ವಿಠಲ ಸರಸಿ ಜನಾಭ ಶ್ರೀ ಪುರಂದರ ವಿಠಲ ನಿರತ ನೆನೆಯುವಂತೆ ನೀ ದಯ ಮಾಡೋ ಗಜವದನ ಬೇಡುವೆ ಗೌರೀತನಯ ತ್ರಿಜಗವಂದಿದನೆ ಸುಜನರ ಪೊರೆವನೇ ಗಜವದನ ಬೇಡುವೆ. A leader is someone who takes charge of any situation and stands tall as an inspiration, making others want to thrive for growth and success. I request Dr. K.M. Krishna Bhatt, Secretary, Vivekananda Vidyavardhaka Sangha, Puttur, to welcome and introduce the gathering.
ವಿವೇಕಾನಂದ ಇನ್ಸ್ಟಿಟ್ಯೂಟ್ ಆಫ್ ಫಾರ್ಮಸ್ಯೂಟಿಕಲ್ ಸೈನ್ಸಸ್ ಇದು ವಿವೇಕಾನಂದ ವಿದ್ಯಾವರ್ಧಕ ಸಂಘದ 80ನೆಯ ಸೃಷ್ಟಿ. ಕಳೆದ 22-23ನೇ ಸಾಲಿನ ವಿದ್ಯಾವರ್ಧಕ ಸಂಘದ ಮಹಾಸಭೆಯಲ್ಲಿ ಅದರ ಸದಸ್ಯರ ಒಂದು ಕೋರಿಕೆಯ ಮೇರೆಗೆ ಫಾರ್ಮಸಿ ಕಾಲೇಜನ್ನು ಇಲ್ಲಿ ಪ್ರಾರಂಭ ಮಾಡುವುದು ಅಂತ ನಿರ್ಧಾರ ಮಾಡಿ ಕೇವಲ ಒಂದು 8-9 ತಿಂಗಳ ಅವಧಿಯಲ್ಲಿ ಈ ಹೊಸ ಕಾಲೇಜನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಇದಕ್ಕೆ ಸಹಕರಿಸಿದ ಎಲ್ಲರನ್ನೂ ನಾನು ಮೊದಲನೇದಾಗಿ ಸ್ಮರಿಸಿಕೊಳ್ತೇನೆ. ಈ ಹೊಸ ಸಂಸ್ಥೆ ಪ್ರಾರಂಭ ಆಗುವಂತಹ ಸಂದರ್ಭದಲ್ಲಿ ಅದು ಮೊಳಕೆ ಒಡೆದು ಹಸಿರಾಗುವಂತಹ ಈ ಸಂದರ್ಭದಲ್ಲಿ ನಮ್ಮ ಜೊತೆ ಇರುವಂತಹ ಎಲ್ಲರನ್ನೂ ನಾನು ಮೊದಲನೇ ಬಾರಿಗೆ ವಿದ್ಯಾವರ್ಧಕ ಸಂಘದ ವತಿಯಿಂದ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ನಾವು ಹೊಸ ಬ್ಯಾಚನ್ನು ಕಾಲ್ ಫಾರ್ ಮಾಡಿದಾಗ ವಿದ್ಯಾವರ್ಧಕ ಸಂಘದ ಮೇಲೆ ವಿಶ್ವಾಸ ಇಟ್ಟು ನಂಬಿಕೆ ಇಟ್ಟು ಈ 60 ಅಡ್ಮಿಷನ್ ಏನಿದೆ ಆ ಕೆಪ್ಯಾಸಿಟಿ ಅದರಲ್ಲಿ ಆಲ್ಮೋಸ್ಟ್ ಒಂದು 75% ಈಗಾಗಲೇ ಫುಲ್ ಆಗಿದೆ. ಅದಕ್ಕೋಸ್ಕರ ನಮ್ಮ ಮೇಲೆ ವಿಶ್ವಾಸ ಇಟ್ಟಂತಹ ಎಲ್ಲ ವಿದ್ಯಾರ್ಥಿಗಳು ಏನು ಅಡ್ಮಿಷನ್ ಇಲ್ಲಿ ತಗೊಂಡಿದ್ದಾರೆ ಅವರನ್ನು ನಾನು ವಿದ್ಯಾವರ್ಧಕ ಸಂಘದ ವತಿಯಿಂದ ಅಭಿನಂದಿಸ್ತೇನೆ ಮತ್ತು ಸಂಸ್ಥೆಗೆ ಮತ್ತು ವಿವೇಕಾನಂದ ಪರಿವಾರಕ್ಕೆ ಸ್ವಾಗತಿಸ್ತೇನೆ. ಜೊತೆಗೆ ವಿವೇಕಾನಂದ ಸಂಸ್ಥೆಯ ಇತಿಹಾಸ ಇದ್ದ ಹಾಗೆ ಅತ್ಯುತ್ತಮ ಮಟ್ಟದ ಶಿಕ್ಷಣದ ಕ್ವಾಲಿಟಿ ಎಜುಕೇಷನ್ ಅದನ್ನು ಕೊಡ್ತೇವೆ ಅನ್ನುವಂತಹ ಭರವಸೆಯನ್ನು ಈ ಸಂದರ್ಭದಲ್ಲಿ ನೀಡ್ತಾ ಇದ್ದೇನೆ. ವಿವೇಕಾನಂದ ವಿದ್ಯಾವರ್ಧಕ ಸಂಘ ಒಂದು ಸ್ಪಷ್ಟವಾದಂತಹ ವಿಚಾರ ಮತ್ತು ನಿರ್ದಿಷ್ಟವಾದಂತಹ ಗುರಿ ಮತ್ತು ಒಂದು ವಿಭಿನ್ನವಾದಂತಹ ವಿಶಿಷ್ಟವಾದಂತಹ ಕಾರ್ಯಪದ್ಧತಿಯಿಂದ ನಡೀತಾ ಇರುವಂತಹ ಸಂಸ್ಥೆ. ವಿದ್ಯಾರ್ಥಿಗಳಲ್ಲಿ ಪಠ್ಯ ಚಟುವಟಿಕೆಯ ಜೊತೆಗೆ ಒಂದು ಜೀವನ ಶಿಕ್ಷಣವನ್ನು ನೀಡಬೇಕು ಮತ್ತು ಒಂದು ರಾಷ್ಟ್ರಭಕ್ತಿ ಹಿಂದುತ್ವದ ಒಂದು ಜೀವಾಳದ ಆಧಾರದಲ್ಲಿ ಏನು ರಾಷ್ಟ್ರೀಯತೆ ಇದೆ ಆ ನಂಬಿಕೆಯ ಮೇಲೆ ಆ ರೀತಿಯ ವಿದ್ಯಾರ್ಥಿ ಸಮೂಹವನ್ನು ಬೆಳೆಸಬೇಕು ಅನ್ನುವ ನಿಟ್ಟಿನಲ್ಲಿ ವಿದ್ಯಾವರ್ಧಕ ಸಂಘ ಪ್ರಯತ್ನ ಮಾಡ್ತಾ ಇದೆ. ವಿದ್ಯಾರ್ಥಿ ಶಕ್ತಿ ರಾಷ್ಟ್ರಶಕ್ತಿ ಆಗಬೇಕು, ಸ್ಟೂಡೆಂಟ್ ಪವರ್ ಅದು ನೇಷನ್ ಪವರ್ ಆಗಬೇಕು, ಆ ಟ್ರಾನ್ಸ್ಫಾರ್ಮೇಷನ್ ವಿದ್ಯಾರ್ಥಿಗಳಲ್ಲಿ ಆಗಬೇಕು ಅನ್ನುವ ನೆಲೆಯಲ್ಲಿ ವಿದ್ಯಾವರ್ಧಕ ಸಂಘ ಕೆಲಸ ಮಾಡ್ತಾ ಇದೆ. ವಿವೇಕಾನಂದ ವಿದ್ಯಾವರ್ಧಕ ಸಂಘ is functioning in the structure of society. It has got 246 members, and these members select the governing body for the period of 5 years. And every institution, we have nearly 80 institutions in this institution. Every institution has again got a governing body with 9 members, out of which 2 are compulsorily women. Altogether, we have nearly 500 people from different streams of society who are working relentlessly to carry on the light of education from generation to generation. Apart from academic activity, we have a mission called Grama Vikasa, wherein each institution will select a village and the students and the staff and management will go to the village and study the problems of the village, and with the participation of the villagers, Grama Vikasa, rural development activity is carried out, and we have functioning. We have a unique program called as Viveka Sanjeevini, in which the purpose of this project is to promote and educate, give awareness about medicinal plants, and all the students, every student is asked to plant 2 medicinal plants in their areas, in their area of work. The students have got access to the focus study
in the area of their interest. The students who are interested in studying, in going to judiciary field have got a project called as Nyayadhara. And the students who are interested in UPSC have got a project called Yashas. And the students who are interested to go to teaching field, they have got a project called as Bhavish. And the students who are interested in going to chartered accountant field, they have got a project called Vikas. And necessarily for engineering students and medical students, we have NEET and CET also. This is the 80th institution of our, we have altogether, we have 27 campuses. And we have 1,263 staff people and 20,789 total the strength of the students. We have 18 Shishu Mandiras, 29 Kannada medium schools, 12 PU colleges, nine Kannada medium schools, 12 PU colleges,
ಈಗಾಗಲೇ ನಮ್ಮ ಸಂಸ್ಥೆಗೆ ಹಲವಾರು ವಿದ್ಯಾರ್ಥಿಗಳು ಜೋಡಣೆಗೊಂಡಿದ್ದು 2 ವಿದ್ಯಾರ್ಥಿಗಳನ್ನು ಸಾಂಕೇತಿಸುವಂಥ ಪ್ರಯತ್ನವನ್ನು ಓರ್ವ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯನ್ನ ಈ ಸಂದರ್ಭದಲ್ಲಿ ಗುರುತಿಸ್ತಾ ಇದೆ. ನಿಮ್ಮಿಂದ ಪ್ರಾರಂಭಗೊಂಡಿರುವಂಥ ಸಂಸ್ಥೆ ಉಜ್ವಲ ಭವಿಷ್ಯ ನಿಮಗಾಗಲಿ ಎಂದು ಸದಾ ಹಾರೈಸ್ತದೆ. ಈ ರೀತಿ ಸಂಸ್ಥೆ ಇನ್ನಷ್ಟು ಎತ್ತರಕ್ಕೆ ಬೆಳಗಲಿ, ಸಂಸ್ಥೆಯಿಂದ ಕಲಿತು ಹೊರಗೆ ಬರುವಂತಹ ವಿದ್ಯಾರ್ಥಿಗಳಿಂದ ಸಮಾಜ ಸೇವೆ ಆಗಲಿ ಅನ್ನುವ ಶುಭ ಹಾರೈಕೆಯೊಂದಿಗೆ ವಿದ್ಯಾರ್ಥಿಗಳನ್ನು ಗುರುತಿಸ್ತಾ ಇದೆ. Now I request the chief guest of today's program, Dr. S. Ramachandra Shetty, member ಪ್ರಪ್ರಥಮದಲ್ಲಿ ನಮಸ್ಕರಿಸ್ತಾ ನನ್ನ ಮಾತುಗಳನ್ನ ಮುಂದುವರಿಸ್ತೇನೆ. ವೇದಿಕೆಯ ಮೇಲೆ ಉಪಸ್ಥಿತರಿರುವಂಥ ಡಾಕ್ಟರ್ ಭಾರತಿ ಪವಾರ್, ಮಾನ್ಯ ರಾಜ್ಯ ಸಚಿವರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಭಾರತ ಸರ್ಕಾರ, ನಮಗೆ ನಾನು ಬಾಲಕನಿದ್ದಾಗನಿಂದಲೂ ಕೂಡ ಲಿವಿಂಗ್ ಮಾಡೆಲ್ ಯಾರು ಅಂದರೆ ಅದು ನಾನು ದೂರದ ಹೊಸಪೇಟೆಯವನು, ಡಾಕ್ಟರ್ ಪ್ರಭಾಕರ್ ಭಟ್ ಹೆಸರನ್ನು ನಮಗೆ ಹೇಳ್ತಾ ಇದ್ರು, ಲಿವಿಂಗ್ ಮಾಡೆಲ್. ಆ ಥರ ಹಿರಿಯರಾದಂಥ ಆದರಣೀಯರಾದಂಥ ಡಾಕ್ಟರ್ ಪ್ರಭಾಕರ್ ಭಟ್ ಅವರೇ, ವೇದಿಕೆಯ ಮೇಲೆ ಉಪಸ್ಥಿತರಿರುವಂಥ ಇತರ ಗಣ್ಯರೇ, ಸಂಸ್ಥೆಯ ಹಿತೈಷಿಗಳೇ, ಸಂಸ್ಥೆಯ ಪದಾಧಿಕಾರಿಗಳೇ, ವಿದ್ಯಾರ್ಥಿಗಳೇ, ಅಧ್ಯಾಪಕರೇ, ಪತ್ರಿಕಾ ಮಾಧ್ಯಮದವರೇ, ಎಲ್ಲರಿಗೂ ನಮಸ್ಕಾರಗಳು. ನಮ್ಮ ಕಡೆ ಉತ್ತರ ಕರ್ನಾಟಕ ನಂದು, ನಮ್ಮ ಕಡೆ ಒಂದು ಮಾತು ಹೇಳ್ತಾರೆ, ಚೊಚ್ಚಲು ಮಗ ಬಂದಾಗ ಬಹಳ ಆನಂದದಿಂದ ಇರ್ತಾನೆ ತಂದೆ ತಾಯಿ ಅಂತ. ಚೊಚ್ಚಲು ಮಗ ಅಂದ್ರೆ ಮೊದಲನೇ ಮಗ ಅಥವಾ ಮೊದಲನೇ ಮಗಳು. ಈ ಸಂಸ್ಥೆ 80ನೇ ಮಗು ನಡೆದರೂ ಕೂಡ ಅದೇ ಆನಂದದಿಂದ, ಅದೇ ಉತ್ಸಾಹದಿಂದ ಇದೆ. ಅದಕ್ಕಾಗಿ ಅವರಿಗೆ ಅಭಿನಂದನೆಗಳು ಮತ್ತು ಅಭಿವಂದನೆಗಳು. ಒಂದು ಶಿಕ್ಷಣ ಅಂದ ತಕ್ಷಣ 2 ವಿಷಯಗಳು ನಮ್ಮಲ್ಲಿ ಮುಂಭಾಗಕ್ಕೆ ಬರುತ್ತೆ. ಮೊದಲನೇ ವಿಷಯ, ವಿವೇಕಾನಂದರು ಹೇಳಿದಂತೆ ಶಿಕ್ಷಣ ಎಂದರೆ ಮಾನವನ ಆಂತರ್ಯದಲ್ಲಿ ಹುದುಗಿರುವ ಪರಿಪೂರ್ಣತೆಯನ್ನು ಹೊರತರುವುದು ಅಂತ. ಇವತ್ತಿನ ಆಧುನಿಕ ಯುಗದಲ್ಲೂ ಅದು ಅತ್ಯಂತ ಮಹತ್ವದ್ದು. ಅದರ ಜೊತೆಗೆ ಇವತ್ತಿನ ಸ್ಪರ್ಧಾತ್ಮಕ ಯುಗದಲ್ಲಿ ನಾವು ಕೌಶಲ್ಯಗಳನ್ನು ಗಳಿಸಿಕೊಳ್ಳುವುದು, ವೈಜ್ಞಾನಿಕ ಮನೋಭಾವನೆಯನ್ನು ಗಳಿಸಿಕೊಳ್ಳುವುದು ಅತ್ಯಂತ ಅವಶ್ಯಕವಾದಂಥ ವಿಷಯ. ಹಾಗಾಗಿ ವಿವೇಕಾನಂದ ವಿದ್ಯಾವರ್ಧಕ ಸಂಘ ಈ 2 ವಿಷಯಗಳನ್ನು ಸಮತೋಲನ ಮಾಡಿಕೊಂಡು ತೆಗೆದುಕೊಂಡು ಹೋಗ್ತಾ ಇರುವಂಥದ್ದು ಈ ಭಾಗದ ಗ್ರಾಮೀಣ ವಿದ್ಯಾರ್ಥಿಗಳ ಸುಕೃತ ಅಂತ ನಾನು ಭಾವಿಸ್ತೇನೆ. ನಾನು 3 ಗ್ರಾಮೀಣ ಭಾಗದ ವಿದ್ಯಾಸಂಸ್ಥೆಗಳನ್ನು ದರ್ಶಿಸಿದ್ದೇನೆ. ಮೊದಲನೇದು ಬಳ್ಳಾರಿ ಜಿಲ್ಲೆಯ ಹರಪನಹಳ್ಳಿ. ಅದೊಂದು ತಾಲೂಕಾ ಕೇಂದ್ರ, 50,000 ಜನಸಂಖ್ಯೆಗಿಂತಲೂ ಹೆಚ್ಚಿಲ್ಲ. ಅಲ್ಲಿ 30ಕ್ಕೂ ಹೆಚ್ಚು ಶಾಲಾ ಕಾಲೇಜುಗಳಿದ್ದಾವೆ. ಹಾಗೆಯೇ ಮಣಿಪಾಲ, ಅದು ಇನ್ನೂ ಚಿಕ್ಕ ಊರು, ಅಲ್ಲಿ ಕೂಡ ನಿಮಗೆ ಅನೇಕ ವಿಶ್ವ ದರ್ಜೆಯ ಕಾಲೇಜುಗಳಿದೆ. 3ನೇದು ನಮ್ಮ ಪುತ್ತೂರು. ಇಲ್ಲಿ ಆ 2 ಕಡೆ ಜೀವನವನ್ನು ನಡೆಸುವ, ಬದುಕನ್ನು ರೂಪಿಸಿಕೊಳ್ಳುವುದನ್ನು ಕಲಿಸುತ್ತವೆ. ಇಲ್ಲಿ ಅದರ ಜೊತೆಗೆ ವ್ಯಕ್ತಿತ್ವವನ್ನು ಕೂಡ ರೂಪಿಸುತ್ತದೆ. ಅದು ಪುತ್ತೂರಿನ ವಿದ್ಯಾಸಂಸ್ಥೆಗಳ ಹೆಚ್ಚುಗಾರಿಕೆ. ಹಾಗಾಗಿ ಇಲ್ಲಿ ಔಷಧ ವಿಜ್ಞಾನಿಗಳಾಗಿ ಹೊರಬರುವಂಥ ಎಲ್ಲ ವಿದ್ಯಾರ್ಥಿಗಳು ಮುಂಬರುವ ದಿನಗಳಲ್ಲಿ ಇದೀಗ ತಾನೇ ಪ್ರಸ್ತಾವನೆಯಲ್ಲಿ ಹೇಳಿದಂತೆ ಸಮಾಜಾಭಿಮುಖಿಯಾಗಿ ಬದುಕುವರು ಎನ್ನುವುದರಲ್ಲಿ ಯಾವುದೇ ಸಂಶಯ ನನಗಿಲ್ಲ. ಯಾಕೆಂದರೆ ಇಲ್ಲಿ ಸಮಾಜಾಭಿಮುಖಿಯಾಗಿ ಬದುಕುವುದು, ರಾಷ್ಟ್ರಾಭಿಮುಖಿಯಾಗಿ ಬದುಕುವುದು ಒಂದು ಮಹತ್ತರವಾದಂಥ ವಿಷಯ. ಇನ್ನು ವಿದ್ಯಾರ್ಥಿಗಳೇ,
ನಿಮಗೊಂದಷ್ಟು ವಿಚಾರಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನೊಂದು 5 ನಿಮಿಷ ನನಗೆ ಸಮಯ ಇದೆ ಅಂತ ಅನ್ಕೋತೀನಿ. ವಿದ್ಯಾರ್ಥಿಗಳೇ, ನಮ್ಮ ಇಡೀ ವಿಜ್ಞಾನದ ವ್ಯವಸ್ಥೆ ರೂಪಿತಗೊಂಡದ್ದೇ ನೋಡುವುದರಿಂದ, ಅಬ್ಸರ್ವೇಷನಲ್ ಸ್ಕಿಲ್. ಆನಂತರ ನಮ್ಮ ನೋಡುವಿಕೆಯಿಂದ ಉಂಟಾದಂಥ ಅನೇಕ ವಿಚಾರಗಳಿಗೆ ವಿಜ್ಞಾನದಲ್ಲಿ ಪ್ರಾಯೋಗಿಕವಾಗಿ ನಾವು ಅವಕ್ಕೆ ಸಾಕ್ಷಿಯನ್ನು ಕೊಡ್ತಾ ಹೋದ್ವಿ. ನೋಡುವುದರಿಂದ ನಾವು ವಿಜ್ಞಾನವನ್ನು ಹೊಡೆದ್ವಿ. ಉದಾಹರಣೆಗೆ ಈಗಿರುವಂಥ ಫಾರ್ಮಸಿ ವಿದ್ಯಾರ್ಥಿಗಳಿಗೆ ಹೇಳ್ತೇನೆ, ನೋಡೋದು ಹೆಂಗೆ ನಿಮ್ಮ ಸಬ್ಜೆಕ್ಟನ್ನು ಅಂತ. ಉದಾಹರಣೆಗೆ ನಮ್ಮ ಅಜ್ಜಿ ಹೇಳ್ತಾ ಇದ್ಲು ನನಗೆ, ನಮ್ಮ ಅಜ್ಜಿ, ಮಗು ಮಲಗಿದೆ, ಡಿಸ್ಟರ್ಬ್ ಮಾಡಬೇಡಿ, ಮಲಗಿದಾಗ ಮಗು ಬೆಳೆಯುತ್ತೆ ಅಂತ. ಮಲಗಿರೋ ಚಿಕ್ಕ ಮಗುವನ್ನು ಡಿಸ್ಟರ್ಬ್ ಮಾಡಬೇಡಿ, ಮಗು ಮಲಗಿದಾಗ ಮಗು ಬೆಳೆಯುತ್ತೆ ಅಂತ. ಇವತ್ತು ವಿಜ್ಞಾನ ಹೇಳುತ್ತೆ ಮಗು ಮಲಗಿದಾಗ ಗ್ರೋತ್ ಹಾರ್ಮೋನ್ ರಿಲೀಸ್ ಆಗುತ್ತೆ ಅಂತ. ಎಷ್ಟು ಅದ್ಭುತವಾದಂಥ ಅಬ್ಸರ್ವೇಷನ್ ನನ್ನ ಅಜ್ಜಿದು. ಶಿ ಈಸ್ ಅಂಗುಟಿಕಾ ಚಾಪ್, ಹೆಬ್ಬಟ್ಟು ನನ್ನ ಅಜ್ಜಿ. ಅದ್ಭುತವಾದಂಥ ಅಬ್ಸರ್ವೇಷನ್. ನಾವು ಇವತ್ತಿನ ವಿದ್ಯಾರ್ಥಿಗಳು ಈ ರೀತಿಯ ಕೌತುಕವನ್ನ, ಈ ರೀತಿಯ ನೋಡುವಿಕೆಯನ್ನ ಕಳೆದುಕೊಂಡ್ಬಿಟ್ಟಿದ್ದೀವಿ. ಅದನ್ನ ಪುನಃ ಬೆಳೆಸಿಕೊಳ್ಳುವಂತ ಅವಶ್ಯಕತೆ ಇದೆ. ಇನ್ನೊಂದು ಉದಾಹರಣೆಯನ್ನು ಇದ್ರ ಮುಖಾನ ಹೇಳ್ತೇನೆ. ಅದೇ ನಮ್ಮ ಅಜ್ಜಿದೆ ಕತೆ. ನಮ್ಮ ಅಜ್ಜಿ ಹೇಳ್ತಾ ಇದ್ಲು, ಮಗು ತುಂಬಾ ಜೊಲ್ಲು ಸುರಿಸುತ್ತೆ, ಜೊಲ್ಲು ಸುರಿಸುವ ಮಗು ತುಂಬಾ ಚೆನ್ನಾಗಿ ಮಾತನಾಡೋದನ್ನ ಬೇಗ ಕಲಿಯುತ್ತೆ, ಜೊಲ್ಲು ಸುರಿಸುವ ಮಗು ಬುದ್ಧಿವಂತ ಆಗುತ್ತೆ ಅಂತ ನಮ್ಮ ಅಜ್ಜಿ ಹೇಳ್ತಾ ಇದ್ಲು. ಅಗೇನ್ ಅಂಗುಟಿಕಾ ಚಾಪ್. ಇವತ್ತು ವಿಜ್ಞಾನ ಹೇಳುತ್ತೆ ಜೊಲ್ಲು ಸುರಿಸಲು ಎಸಿಟೈಲ್ ಕೋಲಿನ್ ಅನ್ನುವಂಥ ವಸ್ತು ಬೇಕು. ಆ ವಸ್ತು ಹೆಚ್ಚಿದ್ದಾಗ, ಜೊಲ್ಲು ಸರಿಯಾಗಿದ್ದಾಗ ಮಾತು ಸರಾಗವಾಗಿ ಬರುತ್ತೆ ಅಂತ. ಒಂದು ವೇಳೆ ಎಸಿಟೈಲ್ ಕೋಲಿನ್ ಅನ್ನುವ ವಸ್ತು ಇಲ್ಲದೇ ಇದ್ದರೆ ನಿಮ್ಮ ಡ್ರೈನಸ್ ಮೌತ್ ಆಗುತ್ತೆ, ಮಾತು ಬರೋದಿಲ್ಲ ಅಂತ. ಹಾಗೇನೆ ಮರುಗುಳಿ ರೋಗಕ್ಕೆ ಎಸಿಟೈಲ್ ಕೋಲಿನ್ ಅನ್ನುವ ಅಂಶವನ್ನ ಜಾಸ್ತಿ ಮಾಡುವ ಔಷಧವನ್ನ ಕೊಡ್ತೀವಿ. ಹಾಗಂದ್ರೆ ಎಸಿಟೈಲ್ ಕೋಲಿನ್ ಅಂಶ ಜಾಸ್ತಿ ಇದ್ದಾಗ ನಿಮಗೆ ಮಾತು ಸರಿಗೆ ಬರುತ್ತೆ, ಬೌದ್ಧಿಕ ಚಟುವಟಿಕೆ ಹೆಚ್ಚಾಗುತ್ತೆ ಅಂತ ಅಜ್ಜಿ ಅಬ್ಸರ್ವ್ ಮಾಡಿ ಹೇಳ್ತಿದ್ಲು. ಇವತ್ತು ವಿಜ್ಞಾನ ಅದನ್ನೇ ಹೇಳುತ್ತೆ. ನಾವು ಮೂಢನಂಬಿಕೆಗಳು ಎಂದು ದೂರ ತಳ್ಳುವುದನ್ನ ಬಿಟ್ಟು ಅವು ನಮ್ಮ ಮೂಲ ನಂಬಿಕೆಗಳಾದಾಗ, ಮೂಢನಂಬಿಕೆಗಳನ್ನ ದೂರ ತಳ್ಳಿ, ಆದರೆ ಕೆಲವು ಮೂಲ ನಂಬಿಕೆಗಳಾದಾಗ ನಾವು ಈ ದೇಶದ ಪರಂಪರೆಗೆ ಅನುಗುಣವಾಗಿ ಇಲ್ಲಿಯ ವಿಜ್ಞಾನ ವ್ಯವಸ್ಥೆಯನ್ನು ಕಟ್ಟಬಹುದು. ಇಲ್ಲಿಯ ವಿಜ್ಞಾನ ವ್ಯವಸ್ಥೆಯನ್ನು ಕಟ್ಟಿದಾಗ ನಾವು ಸ್ವಾವಲಂಬಿ ಸ್ವತಂತ್ರ ಭಾರತವಾಗ್ತೀವಿ. ಔಷಧ ವಿಜ್ಞಾನ ಕ್ಷೇತ್ರದಲ್ಲಿ ಭಾರತದ ಸಾಧನೆ ಅತ್ಯದ್ಭುತ, ಅತ್ಯದ್ಭುತ. ಜಗತ್ತಿನಲ್ಲಿ ತಯಾರಾಗುವ 3 ಗುಳಿಗೆಗಳಲ್ಲಿ 1 ಗುಳಿಗೆ ನನ್ನ ದೇಶದ್ದು. ಅಮೆರಿಕಾದಲ್ಲಿ ಮಾರಾಟವಾಗುವ ವ್ಯಾಕ್ಸಿನ್ಗಳಲ್ಲಿ 90% ನನ್ನ ದೇಶದ್ದು. ಜನರಿಕ್ ಮೆಡಿಸಿನ್ 65% ಜಗತ್ತಿಗೆ ಕೊಟ್ಟದ್ದು ನನ್ನ ದೇಶ. ಹೀಗೆ ಔಷಧ ವಿಜ್ಞಾನ ಕ್ಷೇತ್ರದಲ್ಲಿ ಸಣ್ಣ ಸಾಧನೆಯನ್ನ ಮೆರೆಯುವ ಮೂಲಕ ಜಗತ್ತಿನಲ್ಲಿ ಭಾರತವನ್ನ ಇವತ್ತು ಗ್ಲೋಬಲ್ ಫಾರ್ಮಸಿ ಅಂತ ಗುರುತಿಸ್ತಾರೆ. ಇಟ್ ಈಸ್ ಗ್ಲೋಬಲ್ ಫಾರ್ಮಸಿ. ಔಷಧಕ್ಕಾಗಿ ನಾವು ಔಷಧ ಅಂಗಡಿಗೆ ಹೇಗೆ ಹೋಗ್ತೇವೋ, ದೇಶಗಳ ಔಷಧಕ್ಕಾಗಿ ಭಾರತದ ಸುತ್ತ ಸಾಲಾಗಿ ನಿಲ್ತಾ ಇದ್ದಾವೆ. ಅದು ಇವತ್ತಿನ ಪರಿಸ್ಥಿತಿ. ಭಾರತದ ವ್ಯಾಕ್ಸಿನ್ ಇರಲಿ, ಭಾರತದ ಔಷಧಗಳಿರಲಿ, ಅವು ಜಗತ್ತನ್ನ ಇವತ್ತು ಆಳ್ತಾ ಇವೆ. ಗಾತ್ರದಲ್ಲಿ ಭಾರತದ ಔಷಧ ವ್ಯವಸ್ಥೆ 3ನೇ ಸ್ಥಾನದಲ್ಲಿದೆ, ಆದರೆ ಬೆಲೆಯಲ್ಲಿ ಭಾರತ 5ನೇ ಸ್ಥಾನದಲ್ಲಿದೆ. ಅದರ ಅರ್ಥ ನಾವು ಕೈಗೆಟುಕುವ ಬೆಲೆಗೆ ಔಷಧಗಳನ್ನು ತಯಾರಿಸುವ ಸಾಮರ್ಥ್ಯವನ್ನು ಪಡೆದಿದ್ದೇವೆ. ಅದು ಈ ದೇಶದ ಹಿಂದಿನಿಂದ ಇಲ್ಲಿಯವರೆಗಿನ ಔಷಧ ವಿಜ್ಞಾನಿಗಳ ತಪಸ್ಸಿನ ಫಲ. ಹಾಗಾಗಿ ನೀವು ಇದೇ ತಾನೇ ಔಷಧ ವಿಜ್ಞಾನ ಕ್ಷೇತ್ರಕ್ಕೆ ಕಾಲಿಡ್ತಾ ಇದ್ದೀರಾ. ತುಂಬಾ ಅದ್ಭುತವಾದಂಥ ಕ್ಷೇತ್ರ ಇದು. ಯಾಕೆಂದ್ರೆ ಜಗವೆಲ್ಲ ಮಲಗಿರಲು ಅವನೊಬ್ಬನೆದ್ದ, ಅವನೇ ಸಿದ್ಧ, ಅವನೇ ಬುದ್ಧ. ಹಾಗೇನೆ ಜಗವೆಲ್ಲ ಕೋವಿಡ್ನಲ್ಲಿ ಮಲಗಿರಲು ಆರೋಗ್ಯ ಕ್ಷೇತ್ರದ ಎಲ್ಲ ಕಾರ್ಯಕರ್ತರು ಔಷಧ ವಿಜ್ಞಾನಿಗಳನ್ನು ಸೇರಿ ಔಷಧಗಳನ್ನ ತಯಾರಿಸುವ, ವಿತರಿಸುವ, ಔಷಧಗಳನ್ನು ಕಂಡುಹಿಡಿಯುವ, ವ್ಯಾಕ್ಸಿನ್ ಕಂಡುಹಿಡಿಯುವಂತ ಕ್ರಿಯೆಯಲ್ಲಿ ಪಾಲ್ಗೊಂಡಿದ್ರು. ಜನರನ್ನು ಮುಟ್ಟಲು ಹೆದರುವ ಸಂದರ್ಭದಲ್ಲಿ ಜನರನ್ನು ತಟ್ಟುವ ಕೆಲಸವನ್ನು ಈ ಒಂದು ವಿದ್ಯಾರ್ಥಿ ಸಮುದಾಯ, ಈ ಒಂದು ವಿಜ್ಞಾನಿಗಳು ಮಾಡಿದ್ರು. ಹಾಗಾಗಿ ಔಷಧ ವಿಜ್ಞಾನ ಕ್ಷೇತ್ರ
ಅತ್ಯಂತ ನೋಬಲ್ ಆದರ್ಶಮಯ ಕ್ಷೇತ್ರ. ನೀವು ಒಳಗಡೆ ಬರ್ತಾ ಇದ್ದೀರಾ, ತುಂಬ ಆನಂದ ಪಡಿ. ಯಾಕೆಂದ್ರೆ ನಾನು ಔಷಧ ವಿಜ್ಞಾನ ಕ್ಷೇತ್ರಕ್ಕೆ ಕಾಲಿಟ್ಟಾಗ 1981, ಆಗ ನನ್ನ ಹಿರಿಯರಿಗೆ ನಾನು ಔಷಧ ಫಾರ್ಮಸಿ ಓದ್ತಾ ಇದ್ದೀನಿ ಅಂದಾಗ ನನ್ನ ಕೇಳಿದ ಮೊದಲ ಪ್ರಶ್ನೆ ಕಾಂಪೌಂಡ್ರಾ ಅಂತ. ನಾನು ಐ ಕೇಮ್ ಬೈ ಚಾನ್ಸ್, ನನಗೆ ಇಂಜಿನಿಯರಿಂಗ್ ಸೀಟ್ ಸಿಗಲಿಲ್ಲ. ಬೈ ಚಾನ್ಸ್ ಐ ಕೇಮ್ ಇನ್ ಟು ದಿ ಫೀಲ್ಡ್. ಆದ್ರೆ ನೀವೆಲ್ಲರೂ ಬೈ ಚಾಯ್ಸ್ ಯು ಆರ್ ಕಮಿಂಗ್. ದೋ ಐ ಕೇಮ್ ಬೈ ಚಾನ್ಸ್, ಐ ಡೋಂಟ್ ರಿಪೆಂಟ್. I stood highest in my college. I stood first rank to my college and university, because that is Aushadha Vijnana Kshetra which taught me, and my teachers taught me. Therefore, please learn the ability of questioning. I am telling you, your teacher should afraid to enter your class without preparation. If he comes without preparation, there will be arrows of your questions to disturb them. Therefore, please learn question. ಭಾರತದ ಪರಂಪರೆಯಲ್ಲಿ ಕ್ವಶನಿಂಗ್ ಬಹಳ ದೊಡ್ಡ ಮಹತ್ವವನ್ನು ವಹಿಸಿದೆ. ನಮ್ಮೆಲ್ಲ ಉಪನಿಷತ್ತುಗಳು ಪ್ರಶ್ನೆಗಳಿಂದ ಉದ್ಭವಿಸಿದವೆ. ಕಚನ ಪ್ರಶ್ನೆಯಿಂದ ಅಥವಾ ಪ್ರಶ್ನೋಪನಿಷತ್, 6 ಪ್ರಶ್ನೆಗಳ ಉತ್ತರ ಪ್ರಶ್ನೋಪನಿಷತ್. ಹಾಗಾಗಿ ನಮ್ಮ ಪರಂಪರೆಗೆ ತಕ್ಕಂತೆ ಪ್ರಶ್ನೆ ಮಾಡುವುದನ್ನು ಕಲಿಯಿರಿ. ಪ್ರಶ್ನೆ ಮಾಡುವ ಮುನ್ನ ನೀವು ಸಮಗ್ರವಾಗಿ ಅಧ್ಯಯನ ಮಾಡುವುದನ್ನು ಕಲಿಯಿರಿ. ನನ್ನ ಮಾತನ್ನು ಮುಗಿಸುವ ಮುನ್ನ ಇಲ್ಲಿರುವಂಥ ಎಲ್ಲ ಕ್ಷೇತ್ರದ ವಿದ್ಯಾರ್ಥಿಗಳಿಗೆ ಒಂದು ಕೊನೆಯ ವಿನಂತಿ. ನೀವು ರಾತ್ರಿ ಮಲಗುವ ಮುನ್ನ, ತಲೆಗಿಂಬಿನ ಮೇಲೆ ತಲೆ ಇಡುವ ಮುನ್ನ ಕನಿಷ್ಠ ಪಕ್ಷ 20 ಪುಟಗಳಷ್ಟನ್ನ ನಿಮ್ಮ ವಿಷಯಕ್ಕೆ ಸಂಬಂಧವಿರದ ವಿಷಯವನ್ನ, ನಿಮ್ಮ ಪಠ್ಯಕ್ಕೆ ಸಂಬಂಧವಿರದ ವಿಷಯವನ್ನ ಓದಿ. ಅದು ಏನಾದರೂ ಆಗಿರಲಿ, ಮೊದಲು ಓದುವ ಅಭ್ಯಾಸ ಮಾಡಿಕೊಡಿ. ಹಾಗೆ ಓದುವ ಮೂಲಕ ಸಮಗ್ರತೆ ನಿಮ್ಮ ಮುಂದೆ ಬರುತ್ತೆ. ಆ ಸಮಗ್ರತೆಯಿಂದಾಗಿ ನೀವು ಉತ್ತಮವಾದಂಥ ಇನೋವೇಟಿವ್ ಚಿಂತನೆಗಳನ್ನು ಬೆಳೆಸ್ಕೋಬಹುದು ನಿಮ್ಮ ಕ್ಷೇತ್ರಗಳಲ್ಲಿ. ಹಾಗಾಗಿ ಸಮಗ್ರತೆಗಾಗಿ ಅಧ್ಯಯನ ಮಾಡಿ, ಪ್ರಶ್ನೆಗಳನ್ನು ಮಾಡಿ, ಪ್ರಶ್ನೆಗಳಿಗೆ ಉತ್ತರವನ್ನು ನೀವೇ ಕಂಡುಕೊಳ್ಳಿ. ನೀವೇ ವಿಜ್ಞಾನಿಗಳಾಗಿ ಈ ಸಮಾಜಕ್ಕೆ ಸಮಾಜಾಭಿಮುಖಿಯಾಗಿ ಭಾಗವಹಿಸಿ ಅಂತ ಹಾರೈಸ್ತೇನೆ. ಹಾಗೆಯೇ ಈ ಸಂಸ್ಥೆ ಮುಂದುವರುವ ದಿನಗಳಲ್ಲಿ ವಿಶ್ವ ಮಾನ್ಯತೆಯನ್ನು ಪಡೆಯುವಂತ ನಮ್ಮ ಮುಂದೆ ಒಂದು ಲಿವಿಂಗ್ ಮಾಡೆಲ್ಸ್ ಇದಾವೆ. ಈ ದೇಶದಲ್ಲಿ ಅತ್ಯಂತ ಶ್ರೇಷ್ಠವಾದಂಥ ಫಾರ್ಮಸಿ ಕಾಲೇಜ್ಗಳಿದ್ದಾವೆ. ಆ ರೀತಿಯ ಶ್ರೇಷ್ಠ ಲಿವಿಂಗ್ ಮಾಡೆಲ್ಗಳನ್ನು ಆದರ್ಶವಾಗಿಟ್ಟುಕೊಂಡು ಈ ಸಂಸ್ಥೆ ಮುಂಬರುವ ದಿನಗಳಲ್ಲಿ ಅದೊಂದು ಪ್ರಣಾಳಿಕೆಯ ರೀತಿಯಲ್ಲಿ ಮೊದಲ 5 ವರ್ಷ, ನಂತರದ 5 ವರ್ಷ, ಅದರ ನಂತರದ 5 ವರ್ಷ, ದಶಮಾನೋತ್ಸವ ಮತ್ತು ರಜತ ಮಹೋತ್ಸವಗಳ ಸಂದರ್ಭದಲ್ಲಿ ಯಾವ ಸ್ಥಿತಿಯಲ್ಲಿ ಇರಬೇಕು ಅನ್ನುವಂಥ ರೋಡ್ ಮ್ಯಾಪ್ ಅನ್ನು ಹಾಕಿಕೊಂಡು ಈ ಸಂಸ್ಥೆ ಬೆಳೀಲಿ. ಇದು ಈ ಭಾಗದ ಗ್ರಾಮೀಣ ವಿದ್ಯಾರ್ಥಿಗಳ ಪಾಲಿನ ಸ್ವರ್ಗ ಆಗಲಿ ಅಂತ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಅವಕಾಶ ಕೊಟ್ಟ ಎಲ್ಲರಿಗೂ ಧನ್ಯವಾದಗಳು. ವಿಜ್ಞಾನ ಔಷಧ ಕ್ಷೇತ್ರದಲ್ಲಿ ಅತ್ಯುತ್ತಮ ವಿದ್ಯಾಲಯವಾಗಿ ಮೂಡಿ ಬರಲಿ ಎಂಬುವ ಶುಭ ಹಾರೈಕೆಗಳು. ಅದೇ ರೀತಿ ನಮ್ಮ ಜೊತೆಗೆ ಇನ್ನೋರ್ವ ಮುಖ್ಯ ಅತಿಥಿಯಾಗಿ ಡಾಕ್ಟರ್ ಶ್ಯಾಮ ಭಟ್, ಅಧ್ಯಕ್ಷರು ಮತ್ತು ವ್ಯವಸ್ಥಾಪಕ ನಿರ್ದೇಶಕರು ಭಟ್ ಬಯೋಟೆಕ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು, ಇವರು ಉಪಸ್ಥಿತರಿರಬೇಕಾಗಿತ್ತು. ಅವರು ಕೂಡ ಅನಾರೋಗ್ಯ ನಿಮಿತ್ತ ಬರಲಿಕ್ಕಾಗೋದಿಲ್ಲ ಅಂದಿದ್ದಾರೆ. ಆದರೆ ಅವರು ಕೂಡ ಅವರ ಸಂದೇಶವನ್ನ ಕಳಿಸಿರ್ತಾರೆ. I am extremely sorry that I will not be able to attend the inaugural function due to ill health. However, I will be with you emotionally. I am glad that Vivekananda Vidyavardhaka Sangha is the first one to bring the pharmacy college in and around Puttur. I wish all the success to the new college. ಇದೀಗ ಸದಾ ನಮ್ಮೆಲ್ಲರನ್ನ ಪ್ರೋತ್ಸಾಹಿಸ್ತಾ
ಸಂಸ್ಥೆಯ ಉನ್ನತಿಯ ಕಡೆಗೆ ಸದಾ ಯೋಚನೆಯನ್ನ ಮಾಡ್ತಾ ಇರುವಂತಹ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರು, ಈ ಕಾರ್ಯಕ್ರಮದ ಅಧ್ಯಕ್ಷರು ಆಗಿರುವಂತಹ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರಿಂದ ಅಧ್ಯಕ್ಷೀಯ ನುಡಿಗಳು. ಎಲ್ಲರಿಗೂ ಜೋರಾಗಿ ಹೇಳಿ. ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೇನೆ, ಯಾಕೆ ರಾಮನನ್ನು ನೆನೆಸಬೇಕು ಅಂದರೆ, ರಾಮನೇ ನಮ್ಮ ರಾಷ್ಟ್ರ ಅಂತ, ರಾಮನೇ ನಮ್ಮ ಧರ್ಮ ಅಂತ, ರಾಮನೇ ನಮ್ಮ ನ್ಯಾಯ ಅಂತ, ರಾಮನೇ ನಮ್ಮ ಸತ್ಯ ಅಂತ, ರಾಮನೇ ನಮ್ಮ ಜೀವನದ ಮೌಲ್ಯಗಳು ಅಂತ. ರಾಮ ಇದ್ದರೆ ನಮ್ಮ ಬದುಕು, ರಾಮ ಇದ್ದರೆ ಜಗತ್ತಿಗೆ ಬೆಳಕು. ಅದಕ್ಕೋಸ್ಕರ ರಾಮನನ್ನು ಆಗಾಗ ನೆನಪು ಮಾಡಿಸ್ಕೊಳ್ಬೇಕು ಅಂತ. ಇನ್ನೊಬ್ಬ ಬೆಳಕು ಕೊಟ್ಟವರು ಸ್ವಾಮಿ ವಿವೇಕಾನಂದರು. ಅವರ ಹೆಸರಿನಲ್ಲಿ ಪ್ರಾರಂಭವಾಗಿರುವಂಥ ಸಂಸ್ಥೆ ವಿವೇಕಾನಂದ ವಿದ್ಯಾವರ್ಧಕ ಸಂಘ. 65ರಲ್ಲಿ ಒಂದು ಪುಟ್ಟ ಜಾಗದಲ್ಲಿ 178 ಮಕ್ಕಳಿಂದ ಪ್ರಾರಂಭ ಆಗಿರುವಂಥ ಒಂದು ಸಂಸ್ಥೆ ಇವತ್ತು ಭಾರಿ ದೊಡ್ಡ ಪ್ರಮಾಣದಲ್ಲಿ ಎದ್ದೇಳ್ತಾ ಇರುವಂಥದ್ದು ಮತ್ತು ಖ್ಯಾತಿಯನ್ನು ಗಳಿಸ್ತಾ ಇರುವಂಥದ್ದು. ಇಡೀ ರಾಜ್ಯಕ್ಕೆ ವಿವೇಕಾನಂದ ವಿದ್ಯಾವರ್ಧಕ ಸಂಸ್ಥೆ ಅಲ್ಲಿಗೆ ನನ್ನ ಮಕ್ಕಳನ್ನು ಕಳಿಸಬೇಕು ಅಂತ ಹೇಳುವಂಥ ಭಾವನೆಯನ್ನು ಬೆಳೆಸಿರುವಂಥ ಸ್ಥಿತಿಯನ್ನು ನಾವು ಇವತ್ತು ನೋಡ್ತಾ ಇದ್ದೇವೆ. ಕಾಲೇಜ್ ಆಯಿತು, ಕಾಲೇಜಿನಿಂದ ಮೇಲಕ್ಕೆ ಮತ್ತು ಕೆಳಕ್ಕೆ ಎರಡು ಕಡೆಗೆ ಬೆಳೆದೇವೆ ನಾವು. ಕಾಲೇಜಿನಿಂದ ಅದು ಪ್ರೌಢಶಾಲೆಗೆ, ಪ್ರೌಢಶಾಲೆಯಿಂದ ಪ್ರಾಥಮಿಕ ಶಾಲೆ, ಪ್ರಾಥಮಿಕ ಶಾಲೆಯಿಂದ ಕೆಳಗಿರುವಂಥ LKG ಅಥವಾ ಶಿಶು ಮಂದಿರ, ಆ ಕಡೆಗೆ ಲಾ ಕಾಲೇಜು, ಪಾಲಿಟೆಕ್ನಿಕ್ಕು, ಆಮೇಲೆ ಇಂಜಿನಿಯರಿಂಗ್ ಕಾಲೇಜು, ಇನ್ನು ಎತ್ತರಕ್ಕೆ ಹೋಗುವಂಥ ರೀತಿಯಲ್ಲಿ ಯೋಚನೆ ಮಾಡ್ತಾ ಇರುವಂಥ ಪಾಂಚಜನ್ಯ, ಆಮೇಲೆ ಎಲ್ಲ ಮುಖಗಳಲ್ಲಿ ಕೆಲಸ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರುವಂಥ, ಈಗಾಗಲೇ ಕಾರ್ಯದರ್ಶಿಯವರು ಹೇಳಿದ ಹಾಗೆ ಈ ಶಾಲೆ ಬರೀ ಈ ಶಾಲೆ ಮಕ್ಕಳಿಗೋಸ್ಕರ ಮಾತ್ರ ಅಲ್ಲ, ಅದು ಈ ಊರಿಗೋಸ್ಕರ ಇರುವಂಥ, ಸಮಾಜಕ್ಕೋಸ್ಕರ ಇರುವಂಥದ್ದು ಅಂತ ಹೇಳುವಂಥ ದೃಷ್ಟಿಯಿಂದ ಗ್ರಾಮ ವಿಕಾಸದ ಕಾರ್ಯವನ್ನು ಮಾಡ್ತಾ ಇರುವಂಥ ಒಂದು ದೊಡ್ಡ ಸಂಸ್ಥೆ. ಅಂಥ ಸಂಸ್ಥೆಯ 80ನೇ ಒಂದು ಮಗುವಾಗಿ ಇವತ್ತು ಉದ್ಘಾಟನೆಗೊಂಡಿರುವಂಥ ವಿವೇಕಾನಂದ ಇನ್ಸ್ಟಿಟ್ಯೂಟ್ ಆಫ್ ಫಾರ್ಮಸ್ಯೂಟಿಕಲ್ ಸೈನ್ಸಸ್, ಅದರ ಉದ್ಘಾಟಕರಾಗಿ ಬಂದಿರುವಂಥ ಭಾರತಿ ಪ್ರವೀಣ್ ಪವಾರ್ ಅವರು ತಾಯಿಯೇ ಬಂದಿದ್ದಾರೆ. ತಾಯಿ ಮುಟ್ಟಿದ್ದಲ್ಲೂ ಚೆನ್ನಾಗಿ ಆಗ್ತದೆ ಅಂತ ಲೆಕ್ಕ. ಹೇಳಿ ಕೇಳಿ ನಮ್ಮ ದೇಶದ ಹೆಸರು ಭಾರತಿ ಅಂತಲೇ. ನಾವು ಎಲ್ಲದರಲ್ಲೂ ತಾಯಿಯನ್ನೇ ಕಾಣ್ತಾ ಇರುವಂಥವ್ರು. ಅಂಥ ಒಬ್ಬರು ತಾಯಿ ಮಕ್ಕಳಿಗೆ ಔಷಧಿ ಕೊಡೋದು ಯಾರು ಅಂತ ಕೇಳಿದರೆ ತಾಯಿಯೇ ಕೊಡೋದು. ಆಹಾರ ಕೊಡೋದು ತಾಯಿಯೇ, ಸ್ವಲ್ಪ ವ್ಯತ್ಯಾಸ ಆದರೆ ಔಷಧಿ ಕೊಡೋದು ತಾಯಿಯೇ. ಅದಕ್ಕೋಸ್ಕರ ಅವರು ಆ ರೀತಿಯ ಒಂದು ಮಂತ್ರಿಮಂಡಲದಲ್ಲೇ ಇದ್ದಾರೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮಂತ್ರಿಯಾಗಿದ್ದಾರೆ ಅಂತ ಡಾಕ್ಟರ್ ಭಾರತಿ ಪ್ರವೀಣ್ ಪವಾರ್ ಅವರೇ. ಈಗಾಗಲೇ ಎಲ್ಲರಿಗೂ ಸ್ಫೂರ್ತಿ ಕೊಡೋ ರೀತಿಯಲ್ಲಿ ಮಾತಾಡಿದಂಥ ರಾಮಚಂದ್ರ ಶೆಟ್ಟರೆ, ವೇದಿಕೆ ಮೇಲೆ ಇರುವಂಥ ಎಲ್ಲ ಗಣ್ಯರೇ, ಎಲ್ಲ ಬೇರೆ ಬೇರೆ ಊರುಗಳಿಂದ ಬಂದಿರುವಂಥ ಎಲ್ಲ ಗಣ್ಯರೇ, ಎಲ್ಲ ಹಿತೈಷಿಗಳೇ, ಪ್ರೀತಿಯ ವಿದ್ಯಾರ್ಥಿನಿಯರೇ, ಜಗತ್ತು ಗತಿಶೀಲ ಅಂತ ಹೇಳ್ತಾರೆ. ಅದು ಮುನ್ನಡೀತಾ ಹೋಗೋದು, ಅದು ಸುಮ್ಮನೆ ನಿಂತ್ಕೊಳ್ಳೋದಿಲ್ಲ. ಅದು ಈಗ ನಾವು ಮೊನ್ನೆ ಚಂದ್ರಯಾನ ನೋಡಿದ್ದೇವೆ. ನಾವು ಒಂದು ಅದ್ಭುತವಾದಂಥ ಒಂದು ಸಾಧನೆ. ಆ ಚಂದ್ರಯಾನ ಹೋಗಿರುವಂಥದ್ದು ಅಥವಾ ಚಂದ್ರನಲ್ಲಿ ಮುಟ್ಟಿರುವಂಥದ್ದು, ಮುಟ್ಟಿದ ಲೆಕ್ಕದಲ್ಲಿ ಜಗತ್ತಿನ 4ನೇ ದೇಶ. ಆದರೆ ಅದರ ಇನ್ನೊಂದು ಮುಖ, ಕಪ್ಪಿನ ಮುಖ, ರಾತ್ರಿಯ ಮುಖ, ಅದನ್ನು ಮುಟ್ಟಿರುವಂಥ ಮೊದಲನೇ ದೇಶ ಇದು ಭಾರತ. 14 ದಿವಸ ಆದಮೇಲೆ ಅದನ್ನು ನಿನ್ನೆ ನಿದ್ರೆಗೆ ಒಳಗೊಡಿಸಿದೆ. ನಿದ್ರೆ 14 ದಿವಸ ಆದಮೇಲೆ, ಪಾಪ ಅಷ್ಟು ದಿವಸ ಎಚ್ಚರಿಕೆಯಲ್ಲಿತ್ತಲ್ಲ, ಇನ್ನು 14 ದಿವಸ ನಿದ್ರೆಯಲ್ಲಿರ್ತದೆ. ಅದಾದ ಮೇಲೆ ಮತ್ತೆ ಪುನಃ ಬೆಳಕು ಬರ್ತದೆ. ನಮ್ಮ ಹಿರಿಯರು ಅನೇಕ ಸಂಗತಿಗಳನ್ನು ಹೇಳಿದಿರಲ್ಲ, ನನಗೆ ಅನಿಸುವುದು, ಅದು ಸತ್ಯಾಸತ್ಯತೆ ಉಳಿದವರು ಹೇಳಬೇಕು. ನಮ್ಮದರಲ್ಲಿ 2 ಪಕ್ಷ ಇತ್ತು. 14 ದಿವಸದ ಶುಕ್ಲ ಪಕ್ಷ ಒಂದು, 14 ದಿವಸದ ಕೃಷ್ಣ ಪಕ್ಷ ಒಂದು.
ಅದನ್ನು ನಮ್ಮ ಹಿರಿಯರು ಯೋಚನೆ ಮಾಡಿದ್ರು ಅಂತ ನನಗೆ ಅನಿಸ್ತಾ ಇರೋದು. ಅದಕ್ಕೆ ಈಗ ಕೃಷ್ಣ ಪಕ್ಷ ಮುಗಿಯಿತು, ಮತ್ತೆ ಶುಕ್ಲ ಪಕ್ಷದಷ್ಟು ಹೋಗ್ತದೆ. ಈಗ ಅಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. -270 ಡಿಗ್ರಿಯಷ್ಟು ಚಳಿ ಇರ್ತದೆ. ಆ ಕಡೆಯಲ್ಲಿ 55 ಡಿಗ್ರಿಯಷ್ಟು ಬಿಸಿ ಇರ್ತದೆ. ಅಂಥ ಪ್ರದೇಶ ಅಂತ ಹೇಳ್ತಾರೆ. ನಾನು ಅಲ್ಲಿಗೆ ಮಾತ್ರ ಮುಗಿಲಿಲ್ಲ ನಮ್ಮದು, ಅಲ್ಲಿಂದ ಮುಂದಕ್ಕೂ ಸಾಧನೆ ಇದೆ ಅಂತ ಮೊನ್ನೆ ನೀವು ಕೇಳಿದ್ದೀರಾ ಅಂತ ಅಂದ್ಕೊಳ್ತೇನೆ ನಾನು ಪ್ರಧಾನಮಂತ್ರಿಯವರ ಭಾಷಣದಲ್ಲಿ. ನಾವು ಕೆಲಸ ಮಾಡ್ತಾ ಇರೋದು ಯಾಕೆ? ಇಡೀ ಜಗತ್ತಿನಲ್ಲಿ ಯಾವುದೇ ಒಂದು ಸಾಧನೆ ಮಾಡಿದರೆ ಅದನ್ನು ಪೇಟೆಂಟ್ ಮಾಡಿಕೊಳ್ತಾರೆ. ಪೇಟೆಂಟ್ ಮಾಡಿಕೊಳ್ಳೋದಂದರೆ ಮುಂದೆ ಯಾರಾದರೂ ಅದನ್ನು ಮಾಡುವುದಾದರೆ ಅವನಿಗೆ ರಾಜಧನ ಕೊಡಬೇಕು, ಅವನು ಹಣ ಮಾಡೋದಕ್ಕೋಸ್ಕರ ಇರುವುದು ಅಂತ. ನಮ್ಮೆಲ್ಲ ಹಿರಿಯರು ಮಾಡಿದಂಥ ಸಾಧನೆಗಳು ಏನೇನಿದೆ ಅದೆಲ್ಲವೂ ಕೂಡ ಅವರು ಸಂಶೋಧನೆ ಮಾಡಿದರೆ ಅದು ನನ್ನದಲ್ಲ ಅಂತ ತಿಳ್ಕೊಳ್ತಾರೆ. ದೇವರೇನೋ ಒಂದು ಅವಕಾಶ ಕೊಟ್ಟಿದ್ದಾನೆ, ಅದಕ್ಕೋಸ್ಕರ ಮಾಡಿದ್ದಾನೆ, ಅದು ಸಮಾಜಕ್ಕೆ ಅಂತ. ಅದಕ್ಕೋಸ್ಕರ ಸಮಾಜ ಹಿತದೃಷ್ಟಿಯಿಂದಲೇ ಚಂದ್ರಯಾನವನ್ನು ಕೈಗೊಂಡಿದ್ದೇವೆ ನಾವು ಅಂತ ಪ್ರಧಾನಮಂತ್ರಿಯವರು ಹೇಳಿದರು. ಅದಕ್ಕೋಸ್ಕರ ಅದು ಹೆಸರಿಟ್ಟಿರುವಂತೆ ವಸುದೈವ ಕುಟುಂಬಕಂ ಅಂತ. ಇಡೀ ಜಗತ್ತು ಒಂದೇ ಅಂತ, ಇಡೀ ಜಗತ್ತು ನಾವೆಲ್ಲ ಒಂದೇ ಅಂತ ಹೇಳುವಂಥ ದೃಷ್ಟಿಕೋನ ಭಾರತದ್ದು. ಎಲ್ಲ ಕ್ಷೇತ್ರಗಳಲ್ಲೂ ಭಾರತ ಮುಂದುವರೆದಿದೆ. ಈಗ ಪ್ರಾರ್ಥನೆ ಮಾಡುವಾಗ ಧನ್ವಂತರಿಯ ಪ್ರಾರ್ಥನೆ ಮಾಡಿದೆವು. ದೇವರನ್ನು ಬಿಟ್ಟು ನಾವು ಯಾವುದೇ ಕೆಲಸ ಮಾಡೋದಿಲ್ಲ. ಒಂದೊಂದು ಕ್ಷೇತ್ರದಲ್ಲಿ ಒಬ್ಬೊಬ್ಬರು ದೇವರನ್ನು ಆರಾಧನೆ ಮಾಡ್ತೇವೆ ನಾವು. ಯಾರೊಬ್ಬ ಮರದ ಕೆಲಸ, ಕಬ್ಬಿಣದ ಕೆಲಸ ಮಾಡಬೇಕಾದ್ರೆ ವಿಶ್ವಕರ್ಮ ಬೇಕು ಅವನಿಗೆ. ಯಾರೊಬ್ಬ ಕುಸ್ತಿ ಇದು ಮಾಡಬೇಕು ಅಂತಾರೆ ಹನುಮಂತನ ಇದು ಬೇಕು. ನಾಟ್ಯವೇ ಮಾಡಬೇಕು ಅಂತಾರೆ ನಟರಾಜ ಬೇಕು. ವಿದ್ಯೆಗಾದರೆ ಸರಸ್ವತಿ ಬೇಕು. ಈ ರೀತಿ ಔಷಧಿಯ ಇದನ್ನು ಮಾಡಬೇಕಾದ್ರೆ ಧನ್ವಂತರಿ ಬೇಕು. ಆ ದೇವರನ್ನು ಇಟ್ಕೊಂಡು ಕೆಲಸ ಮಾಡೋದು. ಯಾಕೆ ಅಂತ ಕೇಳಿದರೆ, ದೇವರೇ ನನಗೆ ಒಳ್ಳೆ ಶಕ್ತಿಯನ್ನು ಕೊಡು, ಅದು ಮುಂದೆ ನನಗೆ ಸಮಾಜವೇ ದೇವರಾಗ್ತಾರೆ, ಆ ರೀತಿ ಸಮಾಜಕ್ಕೋಸ್ಕರ ಅರ್ಪಣೆ ಮಾಡುವಂಥ ಚಿಂತನೆಯನ್ನು ಕೊಡು ನಮಗೆ ಅಂತ. ಆ ರೀತಿಯಲ್ಲಿ ನಾವು ಹಿರಿಯರೆಲ್ಲ ಮಾಡ್ಕೊಂಡು ಬಂದಿರುವಂಥದ್ದು. ಔಷಧಿ ಕ್ಷೇತ್ರ ನಮಗೇನು ಹೊಸತಲ್ಲ. ಫಾರ್ಮಸ್ಯೂಟಿಕಲ್ ಅಂತ ಹೇಳಿದ ಕೂಡಲೇ ಯಾವುದೋ ಇಂಗ್ಲೆಂಡು ಅಮೇರಿಕನೋ ಹೇಳಿದ್ದು ಅಂತ ಯಾರು ಯೋಚನೆ ಮಾಡೋದು ಬೇಡ. ಮೊದಲ ಫಾರ್ಮಸಿ ಅಥವಾ ಈ ರೀತಿ ಔಷಧೀಯ ಕ್ಷೇತ್ರಕ್ಕೆ ಕಾಲಿಟ್ಟಂಥವರು ಚರಕ, ಒಬ್ಬ ದೊಡ್ಡ ಸರ್ಜನ್ ಇದ್ದ, ಅವರ ಹೆಸರು ಸುಶ್ರುತ ಅಂತ. ಇನ್ನೊಬ್ಬರು ಚರಕ ಅಂತ, ಔಷಧೀಯ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂಥವರು. ಆ ಕಾಲದಿಂದ ನಮ್ಮದು ಬರ್ತಾನೆ 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 ಬಂದಿದೆ. ಕೊನೆಗೆ ಅದೊಂದು ಆಯುರ್ವೇದ ಅಂತ ಹೆಸರಿಟ್ಟುಕೊಂಡಿದೆ. ಇತ್ತೀಚೆಗಿನವರೆಗೆ ಆಯುರ್ವೇದದ ಬಗ್ಗೆ ಯಾರೂ ಗಮನ ಕೊಡ್ತಾ ಇರಲಿಲ್ಲ. ಇಂಗ್ಲೆಂಡ್ ಬಂದ ಮೇಲೆ ಎಲ್ಲವೂ ಇಂಗ್ಲೆಂಡ್, ಪ್ರತಿಯೊಂದು ಅವರ ಮೈ ಬಣ್ಣದಿಂದ ಹಿಡಿದು ಎಲ್ಲ ವಿಷಯ ಇಂಗ್ಲೆಂಡೇ ಸರ್ವಶ್ರೇಷ್ಠ ಅಂತ ನಮ್ಮ ಮನಸ್ಸಿನಲ್ಲಿ. ಅದಕ್ಕೋಸ್ಕರ ಎಲೋಪತಿ ಅಂತ ಈಗ ಅನಿಸಿದೆ. ಎಲೋಪತಿಯಿಂದ ಎಲ್ಲ ರೋಗಗಳು ಗುಣ ಆಗೋದಿಲ್ಲ, ಅಥವಾ ಎಲೋಪತಿ ಸ್ವೀಕಾರ ಮಾಡಿದರೆ ಕೆಲವು ಸಹಿತ ಹೊಸ ರೋಗಗಳೇ ನಮಗೆ ಬಂದುಬಿಡ್ತದೆ. ಅದಕ್ಕೋಸ್ಕರ ಈಗ ಮತ್ತೆ ನಮ್ಮ ಹಿರಿಯರು ಸಾಧನೆ ಮಾಡಿದಂಥ ಆಯುರ್ವೇದ ಕ್ಷೇತ್ರಕ್ಕೆ ನಮ್ಮವ್ರು ಹೋಗ್ತಾ ಇದ್ದಾರೆ. ನಮ್ಮವ್ರು ಮಾತ್ರ ಅಲ್ಲ, ಜಗತ್ತದನ್ನು ಒಪ್ಕೊಳ್ತಾ ಇದೆ. ಎಲ್ಲ ದೃಷ್ಟಿಯಿಂದ ಹಾಗೇ ಇದೆ ನಮ್ಮದು. ಭಾರತ ಬೆಳೀತಾ ಇರೋದನ್ನು ನೋಡಿದರೆ ಆಶ್ಚರ್ಯ ಆಗ್ಬಿಡ್ಬೋದು ನಮಗೆ. ಜಗತ್ತು ಭಾರತದ ಕಡೆಗೆ ನೋಡ್ತಾ ಇರುವಂಥದ್ದು ಯಾರು ಯೋಚನೆ ಮಾಡಿದ ರೀತಿಯಲ್ಲಿ ಇವತ್ತು ಕಾಣ್ತಾ ಇದೆ. ಮೊನ್ನೆ ಜೂನ್ 21ಕ್ಕೆ 9ನೇ ವಿಶ್ವ ಯೋಗ ಆಯ್ತಲ್ಲ. ಜಗತ್ತಿನ ಸುಮಾರು 200 ದೇಶಗಳು ಚೆನ್ನಾಗಿ ಆಗಬೇಕಾದ್ರೆ ಯೋಗ ಬೇಕು ಅಂತ ಅವನು ಯೋಚನೆ ಮಾಡ್ತಾ ಇದ್ದಾನೆ. ಕುಟುಂಬ ಪದ್ಧತಿ ಇದೆ, ಕುಟುಂಬ ಪದ್ಧತಿಯೂ ಬೇಕು ಅಂತ ಇವತ್ತು ಜಗತ್ತು ಯೋಚನೆ ಮಾಡ್ತಾರೆ. ನಾವೆಲ್ಲರೂ ಮನೆಯಲ್ಲಿ ಒಟ್ಟಿಗಿರಬೇಕು ಅಂತ, ಮಕ್ಕಳು, ತಂದೆ ತಾಯಿ, ಅಜ್ಜ ಅಜ್ಜಿ ಹೀಗೆ ಒಟ್ಟಿಗಿದ್ರೆ ಅವನ ಜೀವನ ಚೆನ್ನಾಗಾಗ್ತದೆ. ಹೀಗೆ ಭಾರತದ ಕಡೆಗೆ ಎಲ್ಲರೂ ನೋಡ್ತಾ ಇದ್ದಾರೆ ಇವತ್ತು. ಆ ಹಿನ್ನೆಲೆಯಲ್ಲಿ ಒಂದು ಔಷಧೀಯ ಕ್ಷೇತ್ರದಲ್ಲಿ ಒಂದು ದಾಪುಗಾಲು ಇಡಬೇಕು ಅಂತ ಯೋಚನೆ ಮಾಡಿ ವಿವೇಕಾನಂದ ವಿದ್ಯಾವರ್ಧಕ ಸಂಘ ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿದೆ. ಮಂಗಳೂರಿಂದ ಈ ಕಡೆಗೆ ಕೊಡಗಿನವರೆಗೆ ಯಾವುದೇ ರೀತಿಯ ಒಂದು ಫಾರ್ಮಸಿ ಕಾಲೇಜ್ ಇಲ್ಲ. ಮೊದಲನೇ ಬಾರಿಗೆ ಸುಮಾರು ಒಂದು 100 ಕಿಲೋಮೀಟರ್ ದೂರದವರೆಗೆ ಇರುವಂಥ ಹಳ್ಳಿಯ, ವಿಶೇಷವಾಗಿ ಹಳ್ಳಿಯ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ಹೇಳುವಂಥ ಹಿನ್ನೆಲೆಯಲ್ಲಿ ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದೇವೆ. ನಾವು ಒಳ್ಳೆಯ ಒಂದು ಕಟ್ಟಡವನ್ನು ಕಟ್ಟಿದ್ದೇವೆ, ಅದಕ್ಕೆ ಬೇಕಾದಂಥ ಲ್ಯಾಬೊರೇಟರಿಯನ್ನು ಮಾಡಿದ್ದೇವೆ. ನಾವು ಮೊದಲು ಯೋಚನೆ ಮಾಡಲಿಲ್ಲ ಇಷ್ಟೆಲ್ಲ ಬೇಕಾ ಅಂತ. 10 ಲ್ಯಾಬೊರೇಟರಿಗಳು ಬೇಕು, ಅಂದರೆ ಬೇರೆ ಬೇರೆ ಪ್ರಯೋಗಗಳನ್ನು ಮಾಡಲಿಕ್ಕೆ.
ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಒಬ್ಬರು ಒಳ್ಳೆ ಪ್ರಿನ್ಸಿಪಾಲ್ ಸಿಕ್ಕಿದ್ದಾರೆ, ಒಂದು 16 ವರ್ಷಗಳ ಕಾಲ ನಿಟ್ಟೆ ಫಾರ್ಮಸ್ಯೂಟಿಕಲ್ ಕಾಲೇಜಿನ ಪ್ರೊಫೆಸರ್ ಆಗಿದ್ದಂಥವ್ರು ಸಿಕ್ಕಿದ್ದಾರೆ, ಒಳ್ಳೆ ಅಧ್ಯಾಪಕರು ಸಿಕ್ಕಿದ್ದಾರೆ, ಒಳ್ಳೆ ಮಕ್ಕಳು ನೀವು ಬಂದು ಸೇರಿಕೊಂಡಿದ್ದೀರಾ. ಅದಕ್ಕೋಸ್ಕರ ಈ ಕ್ಷೇತ್ರದ ಆಗಲೇ ಹೇಳಿದ ಹಾಗೆ ನಮ್ಮ ಕಲ್ಪನೆ ಇರುವುದೇ ನನಗೋಸ್ಕರ ಮಾತ್ರ ಅಲ್ಲ, ಸಮಾಜಕ್ಕೋಸ್ಕರ ಅಂತ. ಅದೇ ರೀತಿ ಪ್ರಧಾನಮಂತ್ರಿಯವರು ಯೋಚನೆ ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ನೀವು ಇಲ್ಲಿ ಒಳ್ಳೆ ರೀತಿಯ ಅಧ್ಯಯನ ಮಾಡಿ, ರಾಮಚಂದ್ರ ಶೆಟ್ಟರು ಅದನ್ನು ಒತ್ತಿ ಮತ್ತೆ ಹೇಳಿದರು, ಒಳ್ಳೆ ಅಧ್ಯಯನವನ್ನು ಮಾಡಿ ಆಮೇಲೆ ಸಮಾಜಕ್ಕೆ ಉಪಯೋಗಿ ಆಗುವ ಹಾಗೆ ನಿಮ್ಮ ಜೀವನ ನಡೀಲಿ. ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ನಾವು ಮಾಡ್ತೇವೆ, ಅದಕ್ಕೆ ಬೇಕಾದಂಥ ಅಧ್ಯಯನವನ್ನು ನೀವು ಮಾಡಿ. ಎಲ್ಲರಿಗೂ ಶುಭವಾಗಲಿ. ಒಂದೇ ಮಾತಾಡು. ನಿಮ್ಮ ಮಾರ್ಗದರ್ಶನದಲ್ಲಿ ಸಂಸ್ಥೆ ಇನ್ನಷ್ಟು ಎತ್ತರಕ್ಕೆ ಏರುತ್ತದೆ ಎನ್ನುವ ಭರವಸೆಯೊಂದಿಗೆ ಟುಡೇ ವಿ ರಿಯಲಿ ಆನರ್ಡ್ ಟು ಹ್ಯಾವ್ ವೆಲ್ಫೇರ್ ಡಾಕ್ಟರ್ ಭಾರತಿ ಜಿ, ದ ಬೆಸ್ಟ್ ವಿಮೆನ್ ಪಾರ್ಲಿಮೆಂಟೇರಿಯನ್ ಅವಾರ್ಡಿ and the first union minister from Nasik, Maharashtra. Madam, we are eagerly waiting to listen your inaugural address. मैं आपसे विनती करती हूँ for inaugural address. भारत माता की. This corner not done breakfast. भारत माता की. Good. डॉक्टर के प्रभाकर भट्ट जी, डॉक्टर रामचंद्र शेट्टी, डॉक्टर कृष्णा भट्ट जी, श्री गोपीनाथ शेट्टी जी, गोविंद प्रकाश साया जी, गुरु राजा जी, आर.सी. नारायणन, मंजू जी, पूजा जी, all the distinguished guests, esteemed faculty, aspiring students, and a member of medical fraternity. I welcome you all on this inaugural ceremony of Vivekananda Institute of Pharmaceutical Sciences. First and foremost, I'm glad to know the affiliation of name of this college to the great spiritual leader Swami Vivekananda. Swami Vivekananda's teachings emphasize the harmony of religions, the potential divinity within every individual, and the importance of self-realization and service to humanity. I must quote Swamiji, and I quote, "Take risks in your life. If you win, you can lead. If you lose, you can..." Anybody? Learn, but you can guide. And I think this is a great thought by Vivekananda ji. Every student should learn from this quote. He believed that education was the key to social and individual progress and advocated for a holistic approach to education that combines spiritually with practical knowledge. Friends, today we gather here with our hearts full of pride and hope as we inaugurate a new chapter in the field of education and healthcare.
the inauguration of Vivekananda Institute of Pharmaceutical Sciences in a vibrant town of Puttur, India. It is an honor to stand before you on this momentous occasion and share in this excitement and optimism that can be felt in the air. साथियों, ये फार्मेसी की कॉलेज की बिल्डिंग नहीं है, सिर्फ ये बिल्डिंग नहीं है, ये हमारा विज्ञान आगे बढ़ाने के लिए, हमारे चिकित्सा क्षेत्र को और स्ट्रेंथन करने के लिए, हमारी स्वास्थ्य सेवाओं को बेहतर बनाने के लिए ये एक अटूट हमारी प्रतिबद्धता को दर्शाती है कि हम मानव सेवा में, मानव की पीड़ा ठीक करने के लिए और अच्छी तरह से हम समर्पित कर रहे हैं। ये प्रतिबद्धता, ये बिल्डिंग दर्शाती है और ये नई शुरुआत, नई छात्राओं को मैं बहुत बहुत अभिनंदन करती हूँ कि ये सेवा में जुड़ने के लिए आगे आए हैं और ये सेवा से जुड़ेंगे और पुत्तूर का नाम आगे लेके जाएंगे। Friends, I am happy to quote that Puttur, which is a rich cultural heritage and close-knit community and has always been a hub of learning and growth. This is my second visit to Puttur and I am very happy to see the energy, and I am getting the great positive energy always from Puttur. So, thank you, Prabhakarji, for giving me this opportunity. Today we take a momentous stride forward in enriching this legacy in bringing top-tier medical education to our doorstep. So this college stands not just a learning institution, but promise of healthier future for the region, and it produces the skilled persons, skilled students who will serve our community with dedication and compassion. Honorable Prime Minister Narendra Modi ji has always focused on enhancing the quality and expansion of medical education in the country so that students from India will get affordable medical education in our own country. Our government has also called for increased participation from the private sector in expanding medical education and urged state government to offer the policy support. And I must tell you that in last 9 years, under the able leadership of Honorable Prime Minister Narendra Modi ji, central government has approved 4 new medical colleges in Karnataka in phase 3 with central financial component of about 780 crores, and also increase MBBS seats in Karnataka. By 550 seats we have increased in MBBS with 396 crore by upgrading the colleges, and postgraduate seats by 70 seats we have increased in Karnataka by upgrading the colleges, by giving the central share 40 crores. And also further medical colleges have increased since 2014. Before 14, the number of colleges were 46, and right now into 23, the number are 70. So almost reaching double. हमारी सरकार ने फार्मेसी कॉलेज भी बढ़ाए. Pharmacy college also we have increased. The number of colleges in 2014-15 were 1,891. Now the number of colleges in 23, can anybody guess the number? The number increased from 1,891 to, anybody?
2,000, 3,000, 4,000. It almost 5,744. So almost 200%. And also the UG seats, that seats were 1,20,000 before 2014, and right now the number of undergraduate seats are 3,74,700. So 1,22,000, 3,74,000. These are the numbers we have increased in pharma. Again comes to medical college, number of medical college all over India. The number were in 2014 were 387, and right now in 23 the number, anybody, 300 to 704, so almost double. So these are the results from our government. And the number of MBBS seats, which were previously 51,348, and now the number has been increased up to more than 1 lakh, 1,07,000. Again same in PG seats also, from 30,000 to 60,000. So our aim is to provide the better education and the better service in the medical sector. साथियों, पिछले 9 वर्षों में हमने अनेक चुनौतियों को भी संभाला है, और एक चुनौती, एक आपत्ति तो आपने भी देखी, कोरोना जैसी। कोरोना हमारे लिए नहीं, पूरे जग के लिए नया था, लेकिन उस कोरोना में भी भारत ने फिर एक बार अपनी क्षमता का परिचय जग को दिया और करके दिखाया कि हम भी कम नहीं है। हमने 220 करोड़ वैक्सीनेशन के टीके लगाए, जो आज तक किसी देश ने नहीं लगाए। प्रभाकर जी, पहले वैक्सीन आती थी, हिस्ट्री टोल की वैक्सीन लेके आते थे, फिर देते थे, फिर पुत्तूर तक पहुंचता था तो 2 साल लगते थे। अभी ये नरेंद्र मोदी जी की सरकार है, वैक्सीन यहाँ बनती है, यहाँ मिलती है, ट्रैक भी होती है, और पुत्तूर में कितना दिया उसका रिकॉर्ड भी रहता है। कोविन पोर्टल, ये एक ऐसा पोर्टल भी बनाया। अब मैं तो नई सांसद थी, मैं तो देख रही थी, आई वॉज इन दैट हेल्थ कमिटी, एंड ड्यूरिंग कोविड टाइम मैं देखती थी कि ये क्या बोल रहे हैं, क्या कर रहे हैं, कौन सा पोर्टल, व्हाट ट्रेनिंग चल रहा है। एक साइड ट्रेनिंग चल रहा था कि ये कोल्ड चेन मेंटेन होके वैक्सीन आएगा, सो ट्रेनिंग डॉक्टर्स के, नर्स के, पैरामेडिक्स के चलेंगे, उसके बाद उसको ट्रैक करके गांव तक पहुंचाएंगे, हमारी आशा, हमारे हेल्थ वर्कर्स जुड़ेंगे। तो मैं सोचती थी ये ट्रेनिंग अभी से क्यों दे रहे हैं। तो जब तक वैक्सीन के ट्रायल चल रहे थे, वैक्सीन बन रहा था, तब तक हमारा ट्रेनिंग सेशन आगे बढ़ रहा था, ताकि हमारा टाइम वेस्ट ना जाए। जिस दिन वैक्सीन बना, दूसरे दिन गांव गांव तक पहुंचने की शुरुआत हो गई। ये हमारा बदलता हुआ भारत है। अमेरिका के ही लोग बोलते हैं कि हम लोग तो कागज दिखाते थे, वैक्सीन सर्टिफिकेट ऐसे दिखाते थे, और इंडिया के लोग एयरपोर्ट पे आते थे तो वो फोन दिखाते थे। सो दिस इज अ बिग चेंज, कॉन्फिडेंस। अभी यहाँ का भी एक उदाहरण है कि यहाँ पे भी हमारे कई सारे बीचेस पे नारियल का पानी बेचते हैं। तो फॉरेन से कुछ लोग आए और उन्होंने पानी लिया, नारियल पानी लेना था उनको, तो वो गए और उन्होंने पैसे दे दिए, और उन्होंने देखा कि दूसरे इंडियन लोग आए, उन्होंने नारियल पानी लिया और वो फोन पे करके चले गए। सो दे शॉक्ड कि अरे इतने इंटीरियर में भी इनका डिजिटल इंडिया इतना काम कर रहा है और हम लोग पैसे दे रहे हैं। सो ये है हमारा टेक्नोलॉजी का सही उपयोग, और मैं चाहती हूँ कि टेक्नोलॉजी और आके लेके जानी है
तो हमारे युवाओं को और काम करना पड़ेगा। आप तैयार है ना? तैयार है ना? और पुत्तूर की आवाज जोर से आनी चाहिए, दिल्ली तक पहुंचनी चाहिए। तैयार है जी? तो अभी हमारे चैलेंजेस को पार करते हुए हमने एक रिजिलियंट, एफिशिएंट और एडेप्टिव हेल्थ केयर सिस्टम को विकसित करने पर फोकस किया है। हम ह्यूमन रिसोर्स पे ज्यादा काम कर रहे हैं ताकि गांव-गांव तक वो सुविधा पहुंचे। प्राइमरी केयर हो, सेकेंडरी केयर हो, टर्शरी केयर हो, सबके लिए हम स्ट्रेंथनिंग के लिए आगे आ रहे हैं। आज हेल्थ एंड वेलनेस सेंटर की कंसेप्ट को लेकर आदरणीय प्रधानमंत्री जी ने काम शुरू किया था और आज देश में 1.5 लाख 1.5 लाख हेल्थ एंड वेलनेस सेंटर फंक्शनल है, जो कि गांव में भी है और शहरों में भी है, जिसमें 3 प्रकार की खास करके हमारी जो चिंता बढ़ा रही है, कैंसर बढ़ रहा है, हाइपरटेंशन, डायबिटीज, तो ये स्क्रीनिंग भी वो सेंटर में कंपलसरी शुरू कर दिए है। 30+ का एज है तो उसका स्क्रीनिंग वो हेल्थ एंड वेलनेस सेंटर में होगा। ओरल कैंसर, ब्रेस्ट कैंसर, सर्वाइकल कैंसर के स्क्रीनिंग भी हम लोग अभी हेल्थ एंड वेलनेस सेंटर में कर रहे हैं। आपके माध्यम से, आज इस कार्यक्रम के माध्यम से मैं आप सभी को अनुरोध करती हूँ, मैं आपको विनती करती हूँ कि आप सभी के पेरेंट्स हैं, चाहे हमारे रिलेटिव्स हैं, हमारे फ्रेंड्स हैं, आप ये स्क्रीनिंग उनसे करवा लो। आप जब स्क्रीनिंग करेंगे, पहले ही उसको प्रिवेंशन में अगर अलर्ट मोड में आप काम करेंगे तो प्रिवेंशन इज बेटर देन हम बोलते हैं, तो उसको हम लोग प्रिवेंट कर पाएंगे। हो सकता है किसी को बॉर्डर लाइन पे शुगर हो, बॉर्डर लाइन पे हाइपरटेंशन हो, अगर आपने ये काम कर दिया तो वो प्रिवेंशन में काम शुरू कर देंगे। और हमारा फोकस है अभी वेलनेस पे। प्रधानमंत्री जी कहते हैं अभी इलनेस पे ज्यादा नहीं, अभी वेलनेस पे फोकस करो। सो हेल्थ एंड वेलनेस सेंटर उसी की नींव है जो आज गांव-गांव तक खड़ी है। अच्छी क्वालिटी की मेडिसिन भी सभी को अच्छे से मिले, उसके दाम भी कम हो, सस्ती दवाइयाँ भी सभी के लिए बने, ताकि जब हम आउट ऑफ पॉकेट एक्सपेंडिचर रिडक्शन की बात करते हैं, रिड्यूस करना है, तो जब हम टेस्ट प्रोवाइड करते हैं, हम ट्रीटमेंट देते हैं, तो उसके लिए अच्छी दवाई भी हम प्रोवाइड करें। और इस दिशा में मोदी जी के नेतृत्व में भारत सरकार ने फार्मास्यूटिकल्स के विभाग के द्वारा प्रधानमंत्री भारतीय जनऔषधि परियोजना शुरू की और इसके माध्यम से हमारे लगभग जो केंद्र 2014 से पहले केवल नाम मात्र 80-90 थे, आज वो केंद्र हमारे हर एक जिले में पहुंच रहे हैं। आज उसकी संख्या बढ़कर 9000 से ज्यादा हो गई है। यह हमारी अचीवमेंट है। हमारे 740 से ज्यादा जिलों में यह संख्या पहुंच गई है प्रधानमंत्री जन औषधि केंद्र की। ये हमारी सस्ती दवाओं को देने के लिए, कोनों कोनों के गांव-गांव के माध्यम से पहुंचने तक ये दवाइयाँ देने के लिए ये योजना सुनिश्चित करती है। पुत्तूर में भी उसका अगर केंद्र लगवाना है तो आप उसे अप्लाई करिए, हम उसके लिए भी आपको जरूर सहयोग करेंगे, ताकि पुत्तूर के लोगों को भी उसका मदद मिले, उसकी लाभ मिले। गुणवत्तापूर्ण दवाएं के साथ साथ हमारे युवाओं को रोजगार भी मिलता है। इसी दृष्टि में भी ये केंद्र बहुत ही अच्छे रूप से, विशेष रूप से हमारे फार्मासिस्ट और अन्य व्यवसायों के साथ भी आज जुड़े हैं। और भारत की फार्मेसी आज इतनी अच्छे से काम कर रही है कि दुनिया में फार्मेसी आज हमारी भारत की फार्मेसी पर एक ट्रस्ट है, एक विश्वास है। और इसीलिए शायद हमारा भारत आज फार्मेसी ऑफ द वर्ल्ड है। इसका हमें बहुत ही अभिमान है कि भारत ने फार्मेसी में भी अपना नाम एक आगे लेके जग में बनाया है। इनोवेशन, रिसर्च बेस्ड एजुकेशन सिस्टम हो, और जैसे ही अभी माननीय प्रभाकर जी ने कहा कि चांद्रयान की मुहिम हो या
आगे आके काम करें। मैं ज़रूर आपको धन्यवाद देती हूँ कि आपने एक ऐसा क्षेत्र चुना है, ये सेवा का क्षेत्र है। हमारे साथ हम जो भारत में जब सेवा के माध्यम से देखते हैं, डॉक्टर हो चाहे फार्मासिस्ट हो, हमारे यहाँ ये कॉमर्स नहीं है। हमारे केंद्रीय मंत्री मनसुख मांडविया जी हमेशा बोलते हैं कि हम कॉमर्स के साथ नहीं है, हमारा मेडिकल सेक्टर, फार्मा सेक्टर ये सेवा का क्षेत्र है। तो सेवा भाव से हम काम करते हैं। तो हमारी आने वाली पीढ़ियों को मैं बहुत बधाई देती हूँ, बच्चों को, कि आपने सेवा का क्षेत्र चुना है और इसमें हम हमेशा अपने प्रयास करते रहे, प्रयासों से जुड़े रहे। और स्वामी विवेकानंद जी जैसे कहते हैं कि ऑल पावर इज विद इन यू, यू कैन डू एनीथिंग एवरीथिंग। सो मुझे लगता है साथ आप आगे काम करें और फार्मेसी क्षेत्र में आपका सर्वोच्चम सर्वश्रेष्ठ योगदान भी दे। एवरीथिंग इज इजी व्हेन यू आर बिजी, बट नथिंग इज इजी व्हेन यू आर गुड लेजी। सो बिजी चूज करना है या लेजी? बिजी। मातृशक्ति तो बिजी कह रही है, युवा शक्ति क्या कह रही है? बिजी। हाथ ऊपर करो जरा। कितने लोगों को बिजी रहना अच्छा लगता है? हाथ उठाओ। अच्छा, एक दूसरे को देख के बिजी कौन है देख रहे हैं? और लेजी? लेजी? लेजी नहीं। ओके, चलो, वेरी गुड। आप अच्छा ध्यान दे रहे हो, ये मैं देख रही हूँ कि आप अलर्ट मोड पे है। नहीं तो काफी टाइम फोन में चला जाता है। फोन, एक फोन के बाद दूसरा फोन निकालते हैं, दूसरा रखने के बाद बैग से लैपटॉप निकालते हैं, फिर लैपटॉप पे काम। सो अच्छी बात है, डिजिटली थोड़ा टेक्नोलॉजी के साथ जुड़े भी रहो, लेकिन ये भी ध्यान रखो कि आप फोन को यूज कर रहे हैं या फोन आपको। हाँ, तो थोड़ा ध्यान रखिए, फोन आपको यूज ना कर पाए, आप फोन को यूज करो। ठीक है? यू गेटिंग मी? हाँ, गुड। मैं कार्यक्रम में हमारे फैकल्टी मेंबर्स को भी बहुत बहुत धन्यवाद देती हूँ, अभिनंदन करती हूँ, क्योंकि उनकी भूमिका भी बहुत महत्वपूर्ण है। हमारी टीचर्स, हमारे फैकल्टी, ये हमारी यंग माइंड्स को एक जिज्ञासा जगाते हैं, उनमें वो शक्ति ढालते हैं और उनको काम करने के लिए ज्ञान कौशल प्रदान करने की क्षमता उन्हीं को प्रदान करते हैं और उनके भविष्य को आकार भी देते हैं। मैं फैकल्टी मेंबर्स के लिए हम जोरदार तालियों के साथ उनका धन्यवाद करेंगे। फ्रेंड्स, एज वी इनॉग्रेट दिस फार्मेसी कॉलेज इन पुत्तूर, let us not forget our responsibility. With progress comes a duty to uphold the highest ethical standards, ensures equitable access to healthcare, and tirelessly strive to bridge the gap between medical advancement and their practical application for the welfare of all, particularly the marginalized. And I conclude by saying that the inauguration of this pharmacy college is a testament to our achievements and aspirations. Let us work collectively with unity and determination to make this institution a hub of medical excellence, innovation, and humanity. May it stand not only as a monument to our present achievements, but as a hope for countless lives in the years that lie ahead. Dhanyavad. Thank you so much. Jai Hind, Jai Bharat. We are blessed to listen to your words, madam. Thank you, ma'am.
As a token of gratitude, I request Dr. Kaladka Prabhakar Bhatt, President Vivekananda Vidyavardhaka Sangha, Puttur, to present a memento to Dr. Bharati Praveen Pawar, Honorable Union Minister for State Health and Family Welfare, Government of Now I request to Dr. S. Ramachandra Shetty, Member, Pharmacy Council of India and Syndicate Member, Rajiv Gandhi University of Health Sciences. Thank you, sir. Thankfulness is the beginning of gratitude. Gratitude ಅಧಿಕಾರಿಗಳಿಗೆ ಕಾಲಕಾಲಕ್ಕೆ ಸಲಹೆ ಸೂಚನೆಗಳನ್ನು ಕೊಟ್ಟು ಇವತ್ತು ಇಷ್ಟು ಚೆನ್ನಾಗಿ ಈ ಸಮಾರಂಭ ಮೂಡಿ ಬರಲಿಕ್ಕೆ ಅವರೂ ಒಬ್ಬರು ಕಾರಣ. ಅವರಿಗೆ ಪೂರ್ಣ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಎಲ್ಲ ಪದಾಧಿಕಾರಿಗಳು, ಆಡಳಿತ ಮಂಡಳಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮೊಟ್ಟಿಗೆ ಗೋವಿಂದ್ ಪ್ರಕಾಶ್ರಿದ್ದಾರೆ, ವಿವೇಕಾನಂದ ಫಾರ್ಮಾಸ್ಯೂಟಿಕಲ್ ಕಾಲೇಜಿನ ಆಡಳಿತ ಮಂಡಳಿಯ ಕಾರ್ಯದರ್ಶಿಗಳು. ಇವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾಗಿ ಗುರುರಾಜರು, ನಿಟ್ಟೆ ಇನ್ಸ್ಟಿಟ್ಯೂಷನ್ನಲ್ಲಿ ಈಗಾಗಲೇ 15 ವರ್ಷದಿಂದ ಎಚ್ ಒ ಡಿಯಾಗಿ ಕೆಲಸ ಮಾಡಿದ ಅನುಭವಸ್ಥರು ಅವರು ಸ್ವಲ್ಪ ಬೇಗನೆ ಅವ್ರಿಗೆ ಅಪಾಯಿಂಟ್ಮೆಂಟ್ ಆಗಿತ್ತು, ಜನವರಿಯಿಂದಲೇ ಅವರು ಆಗಿದ್ದಕ್ಕೆ ಈ ಕಾಲೇಜು ಎಲ್ಲವೂ ಸಿಸ್ಟಮ್ಯಾಟಿಕ್ ಆಗಿ ಹಂತ ಹಂತವಾಗಿ ಇವತ್ತು ಉದ್ಘಾಟನೆಗೊಳ್ಳಲಿಕ್ಕೆ ಅದು ಅನುಕೂಲ ಆಯಿತು. ಅವರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಪದಾಧಿಕಾರಿಗಳಿದ್ದೀರಿ, ವಿವೇಕಾನಂದ ಫಾರ್ಮಾಸ್ಯೂಟಿಕಲ್ ಕಾಲೇಜಿನ ಹೊಸ ಟೀಮು ನಮ್ಮದು, ಎಲ್ಲರೂ ಇದ್ದೀರಿ. ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಸಹಸಂಸ್ಥೆಗಳು, ಇವತ್ತು ಈ ಕಾರ್ಯಕ್ರಮ ಮೂಡಿ ಬರಲಿಕ್ಕೆ ನಮ್ಮೆಲ್ಲ ಸಹಸಂಸ್ಥೆಗಳು ಒಟ್ಟಾಗಿ ಸೇರಿಕೊಂಡು ಕೆಲಸ ಮಾಡಿದೆ. ಅದರಲ್ಲಿ ಪ್ರಮುಖವಾಗಿ ಡಿಗ್ರಿ ಕಾಲೇಜ್, ವಿವೇಕಾನಂದ ಡಿಗ್ರಿ ಕಾಲೇಜು, PUC ಇಂಜಿನಿಯರಿಂಗ್ ಕಾಲೇಜು, ಪಾಲಿಟೆಕ್ನಿಕ್, ಲಾ ಕಾಲೇಜು, CBSE ಈ ಕ್ಯಾಂಪಸ್ಸಲ್ಲಿರುವಂಥದ್ದು. ಅದರೆಲ್ಲ ಪದಾಧಿಕಾರಿಗಳು, ಮ್ಯಾನೇಜ್ಮೆಂಟ್ನವರು ಸಹ ಕೆಲಸ ಮಾಡಿದ್ದಾರೆ, ಪ್ರಿನ್ಸಿಪಾಲರು, ಸಿಬ್ಬಂದಿ ವರ್ಗ, ಅಧ್ಯಾಪಕರು ಎಲ್ಲರೂ ನಿನ್ನೆ ರಾತ್ರಿ ಅಂದರೆ ಶಾರ್ಟ್ ಪೀರಿಯಡಲ್ಲಿ ಇದನ್ನು ಆಯೋಜಿಸಬೇಕಾಗಿದ್ದರಿಂದಾಗಿ
ನಿನ್ನೆ ರಾತ್ರಿ 3 ಗಂಟೆವರೆಗೂ, ಅಂದರೆ ಇವತ್ತು ಬೆಳಿಗ್ಗೆ 3 ಗಂಟೆವರೆಗೂ ಇದರ ಕೆಲಸಗಳು ನಡೀತಾ ಇತ್ತು. ಇವತ್ತಿಷ್ಟು ಸುಸಜ್ಜಿತವಾಗಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಲಿಕ್ಕೆ ಕಾರಣ ಆಗಿದೆ. ಅದರಿಂದ ಅವರೆಲ್ಲರಿಗೂ, ಎಲ್ಲ ಕಾಲೇಜಿನ ಎಲ್ಲ ಸಿಬ್ಬಂದಿ ವರ್ಗದವರು, ಪ್ರಿನ್ಸಿಪಾಲರಿಗೂ, ಆಡಳಿತ ಮಂಡಳಿಯವರಿಗೂ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಒಬ್ಬೊಬ್ಬರ ಹೆಸರು ಹೇಳಬೇಕಿತ್ತು, ಕೆಲವು ಅದರಲ್ಲಿ ತುಂಬ ಕೆಲಸ ಮಾಡಿದ್ದಾರೆ, ಒಬ್ಬರ ಹೆಸರಂತ ಹೇಳುವುದಿಲ್ಲ. ಹಾಗೆ ಎಲ್ಲರಿಗೂ ಒಟ್ಟಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಈ ಕಾಲೇಜು ಪ್ರಾರಂಭದಲ್ಲಿ ಇದರ ಪರ್ಮಿಷನ್ ಇದಕ್ಕೆಲ್ಲಕ್ಕೂ ನಮ್ಮ ಆಡಳಿತಾಧಿಕಾರಿ ಭಾಸ್ಕರ್ ಮತ್ತು ಅವ್ರದ್ದು ಟೀಮ್ ಇದೆ, ಚರಣ್, ಇವರೆಲ್ಲ ತುಂಬ ಕೆಲಸ ಮಾಡಿದ್ದಾರೆ. ಹಲವಾರು ಸಲ ಬ್ಯಾಂಗ್ಳೂರಿಗೆ ಹೋಗಿದ್ದಾರೆ. ಡಾಕ್ಟರ್ ಪ್ರಭಾಕರ್ ಭಟ್ರ ಗೈಡೆನ್ಸ್ ಪ್ರಕಾರ ಬ್ಯಾಂಗ್ಳೂರಲ್ಲಿ ಹೋಗಿ ಪರ್ಮಿಷನ್ ತಗೊಳ್ಳೋದು ಇವತ್ತಷ್ಟು ಸುಲಭದ ಕೆಲಸ ಅಲ್ಲ. ಅದು ಹಲವಾರು ಸಲ ಹೋಗಬೇಕಾಗತ್ತೆ. ಈಸಿಯಾಗಿ ಇವತ್ತು ಎಲ್ಲವೂ ಆಗೋದಿಲ್ಲ. ನಾನು ಪರ್ಸೆಂಟೇಜ್ ಅಂತ ಹೇಳೋದಿಲ್ಲ, ಬಟ್ ಎಲ್ಲವೂ ನಮಗೆ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಅದರ ಬಗ್ಗೆ ನಾವೇನು ಮಾತಾಡಬೇಕಂತಿಲ್ಲ. ಅಷ್ಟು ಕಷ್ಟದಲ್ಲಿ ಇವತ್ತೊಂದು ಸಂಸ್ಥೆ ಪ್ರಾರಂಭ ಆಗಬೇಕು, ಎಲ್ಲ ಅದರ ಕೆಲಸಗಳು ಎಲ್ಲ ನಿರ್ವಹಣೆ ಆಗಬೇಕು. ಡಾಕ್ಟ್ರು ಅವರ ಪ್ರಭಾವವನ್ನು ಬಳಸಿಕೊಂಡು ಎಲ್ಲವನ್ನ ಮಾಡಿ ಈಗ ಪರ್ಮಿಷನ್ ಆಗಿದೆ. ಹಾಗೆ ಭಾಸ್ಕರ್ ಮತ್ತು ಅವರ ಟೀಮು, ಚರಣ್, ಇವರೆಲ್ಲ ಇದ್ದರು. ಅವರೆಲ್ಲ ಯಾವುದು ಹೇಳಿದ್ರು, ಆಯ್ತು ಸರ್ ಈಗ ಮಾಡ್ತೇನೆ, ಎಲ್ಲವನ್ನ ಪ್ರಾಮಾಣಿಕವಾಗಿ ಸಮರ್ಪಕವಾಗಿ ಮಾಡಿದ್ದಾರೆ. ಇವತ್ತು ಈ ಕಾರ್ಯಕ್ರಮ ಆಗಲಿಕ್ಕೆ ಅವರೂ ಸಹ ಒಂದು ಕಾರಣಭೂತರು. ಅವರೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಈವರೆಗೆ ಪತ್ರಕರ್ತರು ಇದ್ದರು, ಈಗ ಎದ್ದು ಹೋದರು. ಅವರೆಲ್ಲರಿಗೂ ಅವರ ಅನುಪಸ್ಥಿತಿಯಲ್ಲಿ ನಮ್ಮ ಭಾವಿ ಪತ್ರಕರ್ತರಿದ್ದಾರೆ, ಅವರೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇಲ್ಲಿರುವಂಥ ಎಲ್ಲ ವಿದ್ಯಾರ್ಥಿಗಳು, ಹಿರಿಯರು, ಪಾಲಕರು, ಪೋಷಕರು ಎಲ್ಲರೂ ನೀವೆಲ್ಲ ಬಂದಿದ್ದೀರಿ. ನಿಮಗೆಲ್ಲರಿಗೂ ಇಷ್ಟೊತ್ತು ತಾಳ್ಮೆಯಿಂದ ಕೇಳಿದ್ದಕ್ಕೆ. ಪಿನ್ ಡ್ರಾಪ್ ಸೈಲೆನ್ಸ್ ಇತ್ತು. ಟೋಟಲಿ ಪ್ರೋಗ್ರಾಮ್ ಮುಗಿಯೋರಿಗೆ ಎಲ್ಲ ವಿದ್ಯಾರ್ಥಿಗಳು ಹೆಚ್ಚಿನವರು ಇದ್ದರೂ ಸಹಿತ ಈ ಒಂದು ಶಿಸ್ತನ್ನು ಪಾಲಿಸಿದ್ದೀರಿ. ನಿಮಗೆಲ್ಲರಿಗೂ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಉಳಿದಂತೆ ಎಲ್ಲ ಒಬ್ಬೊಬ್ಬರಲ್ಲ, ಎಲ್ಲರೂ ಈ ಸ್ಟೇಜ್ ಸೆಟ್ಟಿಂಗ್ ಇರ್ಬೋದು, ಇದನ್ನೆಲ್ಲ ಮಾಡಿದ ಎಲ್ಲರೂ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಕಡೆಯದಾಗಿ ಈ ಸಭಾ ನಿರ್ವಹಣೆ ಮಾಡಿದಂಥ MC ಆಗಿ ನಿರ್ವಹಣೆ ಮಾಡಿದಂಥ ಡಾಕ್ಟರ್ ವಿಜಯ ಸರಸ್ವತಿ ಮತ್ತು ಸ್ಮಿತಾ ಇವರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. This we have come to an end of formal inaugural ceremony. ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ಬರ್ತದೆ. ಬದುಕಿನಲ್ಲಿ ಯಾವುದು ಶ್ರೇಷ್ಠ ಅನ್ನುವ ಪ್ರಶ್ನೆಗೆ ಸಂಸ್ಕೃತದಲ್ಲಿ ಆ ಶ್ಲೋಕ ಹೇಳ್ತದೆ, ನ ರಾಜ್ಯಂ ನ ಧನಂ ನ ಕನಕಂ ನಹಿ ಜ್ಞಾನೇನ ಸದೃಶಂ. ಜ್ಞಾನಕ್ಕಿಂತ ಮಿಗಿಲಾದದ್ದು ಯಾವುದೂ ಇಲ್ಲ ಅನ್ನುವಂಥದ್ದು. ಜ್ಞಾನದ ಧಾರೆಯನ್ನು ನೀಡ್ತಾ ಇರುವಂಥ ಈ ಸಂಸ್ಥೆಯ ಜೊತೆಗೆ ಜ್ಞಾನಾರ್ಜನೆಗೆ ಬಂದಿರುವಂಥ ಎಲ್ಲ ವಿದ್ಯಾರ್ಥಿಗಳು ಜ್ಞಾನದ ಸನ್ಮಾರ್ಗದಲ್ಲಿ ನಡೀಲಿ ಅನ್ನುವಂಥ ಆಶಯದೊಂದಿಗೆ ಈ ಕಾರ್ಯಕ್ರಮವನ್ನು ರಾಷ್ಟ್ರಗೀತೆಯೊಂದಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ. ಐ ರಿಕ್ವೆಸ್ಟ್ ಅವರ್ NCC cadet Shubhada to lead us. ದ್ರಾವಿಡ ಉತ್ಕಲ ವಂಗ ವಿಂಧ್ಯ ಹಿಮಾಚಲ ಉಚ್ಚಲ ಜಲಧಿ ತರಂಗ ತವ ಶುಭ ನಾಮೆ ಜಾಗೆ ತವ ಶುಭಾಶಿಷ ಮಾಗೆ ಗಾಹೆ ತವ ಜಯ ಗಾತಾ ಜನಗಣ ಮಂಗಳದಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ ಜಯ ಹೇ ಜಯ ಹೇ ಜಯ ಹೇ ಜಯ 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 ಹೇ. बोलो भारत माता की. ಆಗಮಿಸಿರುವಂಥ ಎಲ್ಲರಲ್ಲಿ ಒಂದು ಸೂಚನೆ.
ಹಾಗೂ ಎದುರುಗಡೆ ಇರುವಂತಹ ಹಾಸ್ಟೆಲಿನ ಒಳಗಡೆ, ವಸತಿ ನಿಲಯದ ಒಳಗಡೆ ಕೂಡ ಕೌಂಟರ್ ಇರುತ್ತದೆ. ಯಾವುದೇ ಒತ್ತಡ ಇಲ್ಲದೆ ತಾವೆಲ್ಲರೂ ಕೂಡ ಊಟವನ್ನು ಸ್ವೀಕರಿಸಿ ತೆರಳಬೇಕು, ಸಂಸ್ಥೆಯನ್ನು ನೋಡಿಕೊಂಡು ಹೋಗಬೇಕು ಅನ್ನುವಂಥ ವಿನಮ್ರ
hello. Hello, 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 hello.